ಭಕ್ತಿಯ ಹಗ್ಗದಿಂದ ನಿನ್ನನ್ನು ಹಿಡಿದಿದ್ದೇನೆ. ಹರೇ ಕೃಷ್ಣ. ಚಿನ್ನಸ್ತಿ ಘೋರಂ ಯಮಪಾಶಬಂಧಂ ಭಿನ್ನಸ್ತಿ ಭೀಮಂ ಭವಪಾಶಬಂಧಂ ಚಿನ್ನತ್ಸಿ ಸರ್ವಸ್ಯ ಸಮಸ್ತಬಂಧಂ ನೈವಾತ್ಮನೋ ಭಕ್ತ ಕೃತಂ ತು ಬಂಧಂ. ನೀನು ಯಮರಾಜನ ಘೋರವಾದ ಪಾಶವನ್ನು ಕತ್ತರಿಸಿ ಭೌತಿಕ ಅಸ್ತಿತ್ವದ ಘೋರ ಪಾಶವನ್ನು ತುಂಡರಿಸುತ್ತೀಯೆ ಮತ್ತು ಎಲ್ಲರ ಭೌತಿಕ ಬಂಧನವನ್ನು ಕಡಿದು ಹಾಕುತ್ತೀಯೆ. ಆದರೆ ನಿನ್ನ ಪ್ರೀತಿಯ ಭಕ್ತರು ಕಟ್ಟಿದ ಭಕ್ತಿಯ ಗಂಟನ್ನು ಕತ್ತರಿಸಲು ನಿನಗೆ ಸಾಧ್ಯವಾಗುತ್ತಿಲ್ಲ. ಹರೇ ಮನ ಮಾನಸೇ ತಾಮಸರಾಶಿ ಘೋರೆ ಕಾರಾಗೃಹೇ ದುಃಖ ಮಾಯೇ ನಿಬಂಧ ಲಭಸ್ಯ ಹೇ ಚೋರ ಹರೇ ಚಿರಾಯ ಸ್ವಚೌರ್ಯ ದೋಷಾಚಿತಮೇವ ದಂಡಂ. ಓ ನನ್ನ ಎಲ್ಲವನ್ನೂ ಕದ್ದವನೇ, ಓ ಕಳ್ಳ, ಇಂದು ನಾನು ನಿನ್ನನ್ನು ನನ್ನ ಅಜ್ಞಾನದ ಭಯಂಕರ ಕತ್ತಲೆಯಿಂದ ಭಯಭೀತಿಗಳಿಂದ ಕೂಡಿರುವ ನನ್ನ ಹೃದಯದ ದುಃಖದ ಸೆರೆಮನೆಯಲ್ಲಿ ಬಂಧಿಸಿದ್ದೇನೆ. ನೀನು ಬಹಳ ಕಾಲ ಅಲ್ಲಿಯೇ ಇರುತ್ತೀಯೆ. ನಿನ್ನ ಕಳ್ಳತನದ ಅಪರಾಧಗಳಿಗೆ ತಕ್ಕ ಶಿಕ್ಷೆಯನ್ನು ಪಡೆಯುತ್ತೀಯೆ. ಹರೇ ಕೃಷ್ಣ. ಹೃದಯ ಮದಿಯೇ ಮದ್ಭಕ್ತಿ ಪಾದೃಢ ಬಂಧನ ನಿಶ್ಚಲ ಸನ್ ತ್ವಾಂ ಕೃಷ್ಣ ಹೇ ಪ್ರಳಯ ಕೋಟಿ ಶತಾಂತರೇಪಿ ಸರ್ವಸ್ಯ ಚೋರ ಹೃದಯಾನ್ನಹಿ ಮೋಚಯಾಮಿ. ಅರ್ಥ: ಓ ಕೃಷ್ಣ, ನನ್ನ ಎಲ್ಲವನ್ನೂ ಕದ್ದವನಾದ ಕಳ್ಳ, ನನ್ನ ಭಕ್ತಿಯ ಪಾಶವು ಎಂದೆಂದಿಗೂ ಬಿಗಿಯಾಗಿ ಇರುವುದು. ನೀನು ನನ್ನ ಹೃದಯದ ಸೆರೆಮನೆಯಲ್ಲಿ ಯಾವಾಗಲೂ ನೆಲೆಸುತ್ತೀಯೇ, ಏಕೆಂದರೆ ನಾನು ನಿನ್ನನ್ನು ಲಕ್ಷಾಂತರ ಯುಗಗಳವರೆಗೆ ಬಿಡುಗಡೆ ಮಾಡುವುದಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಗೋವರ್ಧನ ಓದದವರು ಓದ್ಲಿನ ಮಾತಾಜಿ. ನಾನು ಓದಿ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ವಂದೇ ನವಗಣ ಶ್ಯಾಮ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಸರಾಧಾಂ ಪುರುಷೋತ್ತಮಂ. ಗೋವರ್ಧನ ಪರ್ವತವನ್ನು ಎತ್ತಿದವನನ್ನು ವಂದಿಸುತ್ತೇನೆ. ಗೋಪ ಬಾಲಕನ ರೂಪದಲ್ಲಿರುವ ಗೋಪಾಲನನ್ನು, ಗೋಕುಲದಲ್ಲಿ ಪ್ರತಿದಿನವೂ ಉತ್ಸವವಾಗಿರುವ ಈಶನನ್ನು, ಗೋಪಿಕೆಯರ ಪ್ರಿಯನಾದ ಗೋವಿಂದನನ್ನು ವಂದಿಸುತ್ತೇನೆ. ಹೊಸ ಮೋಡದಂತೆ ಕಪ್ಪಾಗಿರುವ 2 ಭುಜಗಳುಳ್ಳ ಕೊಳಲು ಹಿಡಿದಿರುವವನನ್ನು, ಹೊಳೆಯುವ ಹಳದಿ ವಸ್ತ್ರ ಧರಿಸಿದ ದೇವನನ್ನು, ರಾಧೆಯೊಂದಿಗಿರುವ ಪುರುಷೋತ್ತಮನನ್ನು ವಂದಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಕೈ ಇದು ಮಾಡಿದ್ದೀರಾ? ಸುರೇಶ್ ಓದ್ಲಿಕ್ಕ ಹ್ಯಾಂಡ್ ರೈಸ್ ಮಾಡಿ. ಹೌದು ಹೋಯ್ತದು ಸ್ಕ್ರೀನ್ ಇಲ್ಲ ಮೇಡಮ್. ಯಾವ್ದು ಓದ್ಬೇಕಿತ್ತು ಮಾತಾಜಿ? ಯಾವ್ದು ಓದ್ಬೇಕು? ಓದ್ತಾ ಇಲ್ಲ. 100 ಸುರೇಶ್ ನಿಮ್ ಕೈಲಿದ್ರೆ ಇಲ್ಲ ಮಾತಾಜಿ, ನನ್ನ ಹತ್ರ ಸ್ಕ್ರೀನ್ ನೋಡಿ ಮಾಡ್ಬೇಕು ಮಾತಾಜಿ. 12th ಅಲ್ಲ, ಅದು ಚಿಕ್ಕದು ಕಾಣ್ತಾ ಇದೆ ಸ್ಕ್ರೀನ್. ಈಗ ಬಂತು. ಮೊಬೈಲ್ ಅಲ್ಲೇ ಮಾಡೋದಲ್ಲ. 12 ಆಗಿದೆ, 13ನೇದಾಗಿ. ಇಲ್ಲ 12ನೇದ್ ಮಾಡ್ಬೇಕು. ಹೌದಾ? ಇಲ್ಲ 12 ಮಾಡಿದ್ರಿ ಕರೆಕ್ಟ್. 12 ಆಗಿದೆ, 13. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ.
ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ 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 ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ. ಎಲ್ರಿಗೂ ಇವತ್ತಿನ ಈ ತರಗತಿಗೆ ಸ್ವಾಗತ. ಇವತ್ತು ನಾವು 13ನೇ ಅಧ್ಯಾಯ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಅಧ್ಯಾಯದ ಹೆಸರು ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ನಿಮ್ಗೆ ಪಂಚತತ್ವಗಳು ಯಾವ್ದಂತ ಗೊತ್ತಾಗಿದೆ. ಆ ಪಂಚತತ್ವಗಳು 5 ಕೂಡ ಕೃಷ್ಣನ ಎಲ್ಲ ಭಾಗಗಳು. 5 ಜನ ಕೂಡ ಕೃಷ್ಣನ ಒಂದು ವಿಸ್ತರಣೆ ಅಂತ ನಮ್ಗೆ ಗೊತ್ತಾಗಿದೆ. ಅದರಲ್ಲಿ ಆ ವಿಸ್ತರಣೆಗಳಿಗೆ ಬೇರೆ ಬೇರೆ ತತ್ವಗಳಿವೆ. 5 ತತ್ವ ಪಂಚತತ್ವಗಳಿದೆ ಅಂತ ಗೊತ್ತಾಗಿದೆ. ಆ ಪಂಚತತ್ವಗಳು ಇಲ್ಲಿ ಆಧ್ಯಾತ್ಮಿಕವಾಗಿ ವ್ಯತ್ಯಾಸ ಇಲ್ಲದಿದ್ರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅದಕ್ಕೆ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಆ 5 ತತ್ವಗಳು ಯಾವುದು? ಯಾರಿಗಾದ್ರೂ ನೆನಪಿದ್ಯಾ? 5 ತತ್ವಗಳು ಯಾರ್ಯಾರು? ಆ ಪಂಚತತ್ವಗಳು 5 ಜನ ಇದ್ದಾರಲ್ಲ, ಅವ್ರು ಯಾರ್ಯಾರು? ಯಾವ ಅವತಾರದಲ್ಲಿ ಬಂದಿದ್ದಾರೆ? ಚೈತನ್ಯ ಚೈತನ್ಯ. ಅವ್ರು ಯಾವ ಅವತಾರ? ಚೈತನ್ಯ ಯಾವ ಅವತಾರ? ಕೃಷ್ಣನ ಅವತಾರ, ರಾಧಾಕೃಷ್ಣನ ಅವತಾರ. ನಿತ್ಯಾನಂದ ತತ್ವ, ಅದ್ವೈತಾಚಾರ್ಯ ತತ್ವ. ನೋಡಿ, ಚೈತನ್ಯ ಮಹಾಪ್ರಭುಗಳು ಭಕ್ತ ಅವತಾರದಲ್ಲಿ ಬಂದಿದ್ದಾರೆ. ಭಕ್ತನ ಅವತಾರ ಚೈತನ್ಯ ಮಹಾಪ್ರಭುಗಳು. ಆಮೇಲೆ ಕೃಷ್ಣನೇ ಅವರ ವಿಸ್ತರಣೆಗಳೆಲ್ಲ. ಮತ್ತೆ ಇನ್ನೊಬ್ರು ಯಾರು? ನಿತ್ಯಾನಂದ ಪ್ರಭುಗಳು. ಅವರು ಭಗವಂತನ ಏನು ಸ್ವರೂಪ, ಭಗವಂತನ ಭಕ್ತ ಸ್ವರೂಪರಾಗಿ ಬಂದಿದ್ದಾರೆ. ಸ್ವರೂಪ ಅಂದ್ರೆ ಏನು ಅಂತಂದ್ರೆ, ನಿಮ್ಗೆ ಭಗವಂತನದೇ ರೂಪ, ಅದೇ ರೂಪ, ಸೇಮ್ ಯಥಾರೂಪ ಅಂತ ಹೇಳ್ತಾರೆ. ಅದೇ ಭಗವಂತ. ನಿತ್ಯಾನಂದ ಯಾರು? ಚೈತನ್ಯ ಮಹಾಪ್ರಭುಗಳಂತ ಗುರ್ತ ಹಿಡಿಲಿಕ್ಕೆ ಆಗುದಿಲ್ಲ ಅಂತೆ. ಈಗ ಕೃಷ್ಣ ಬಲರಾಮರಾದ್ರೆ ಕಪ್ಪು ಬಿಳಿ ಇರ್ತಾರೆ. ಇಲ್ಲಿ ಹಾಗೆ ಅಲ್ಲ, ಇವರು ಬಿಳಿನೇ. ಯಾರಂತ ಗೊತ್ತಾಗುದಿಲ್ಲ, ಗೌರನಿತಾಯಿ ಯಾರಂತ ಗೊತ್ತಾಗುದಿಲ್ಲ. ಹಾಗೆ ಅವರು ಯಥಾರೂಪದಲ್ಲಿದ್ದಾರೆ. ಒಂದೇ ತರ. ನಿಮ್ಗೆ ಮುಕ್ತಿಯಲ್ಲಿ ನೋಡಿ, ಸಾರೋಪ್ಯ ಮುಕ್ತಿ, ರೋಪ್ಯ, ಸಾರೋಪ್ಯ ಅಂದ್ರೆ ಭಗವಂತನ ರೂಪವನ್ನು ಬಂದು. ಅದೇ ತರ ಇಲ್ಲಿ ಸ್ವರೂಪ, ಭಗವಂತನ ರೂಪವನ್ನು ಸೇಮ್ ಒಂದೇ ರೂಪದಲ್ಲಿ ಇದ್ದಾರೆ ನಿತ್ಯಾನಂದ ಪ್ರಭುಗಳು. ನಿತ್ಯಾನಂದ ಅವರು ಏನಾಗಿದ್ದಾರೆ? ಇಲ್ಲಿ ಭಕ್ತ ಸ್ವರೂಪರಾಗಿ ಬಂದಿದ್ದಾರೆ. ಭಕ್ತ ಸ್ವರೂಪ ತತ್ವ, ಒಂದು ಭಕ್ತ ತತ್ವ, ಒಂದು ಭಕ್ತ ಸ್ವರೂಪ ತತ್ವ, ಇನ್ನೊಂದು ಅದ್ವೈತ ಆಚಾರ್ಯ. ಇವರು ಮಹಾವಿಷ್ಣು. ಇದರಲ್ಲಿ 3 ವಿಷ್ಣುಗಳು ಇದ್ದಾರೆ. ಕಾರಣೋದಕ ವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು. 3 ವಿಷ್ಣುಗಳನ್ನು ಒಳಗೊಂಡ ವಿಷ್ಣು ತತ್ವ ಇದು. ಯಾವುದು? ಅದ್ವೈತ ಆಚಾರ್ಯರು. ಇವರು ಭಕ್ತ ಅವತಾರ. ಇವರು ಅವತಾರ ಅಲ್ವಾ? ವಿಷ್ಣುನ ಅವತಾರ, ಅವತಾರದಲ್ಲಿ ಬರ್ತಾರೆ. ಭಕ್ತ ಅವತಾರ. ಫಸ್ಟ್ ಭಕ್ತ ತತ್ವ, ಆಮೇಲೆ ಭಕ್ತ ಸ್ವರೂಪ, ಇವರು ಭಕ್ತ ಅವತಾರ. ಇವರು 3 ಜನ ಪ್ರಭುಗಳು, ಭಗವಂತನ ಸ್ವಾಂಶ ವಿಸ್ತರಣೆಗಳು ಇವರು 3 ಜನ. ಆಮೇಲೆ ಇವರು ಯಾರು? ಜೀವತತ್ವ ಯಾರು? ಇವರು ಯಾರು? ನಮ್ಮ ಶ್ರೀವಾಸ. ಇವರು ನಾರದರು ಜೀವತತ್ವ. ಸದಾ ಭಗವಂತನ ಶುದ್ಧ ಭಕ್ತರು, ಭಗವಂತನ ಸ್ಮರಣೆಯಲ್ಲೇ ಇರುವವರು ಸದಾ. ಅವರು ಶುದ್ಧ ಭಕ್ತರು ಅಂತ ಹೇಳ್ತಾರೆ ಅವರಿಗೆ. ಆಮೇಲೆ ಇವರು ಯಾರು? ಗದಾಧರ. ಅವರು ಕೂಡ ಅಂತರಂಗ ಶಕ್ತಿ, ಭಗವಂತನ ಅಂತರ ಶಕ್ತಿ ತತ್ವ ಅಂತ ಹೇಳ್ತಾರೆ. ಹಾಗೆ 5 ತತ್ವಗಳು ಸೇರಿ ಕೃಷ್ಣನ ಒಂದು ಅಂಶ. ಇವು 5 ಜನ ಕೂಡ ಸೇರಿ ಇಲ್ಲಿ ಏನ್ ಮಾಡ್ತಾರೆ? ಕೃಷ್ಣ ಆಂದೋಲನವನ್ನು ಪ್ರಚಾರ ಮಾಡ್ತಾರೆ. ಅದು ಕೃಷ್ಣನ ವಿಸ್ತರಣೆಗಳು ನಾವು ತಿಳಿದು. ಇವತ್ತು ಇಲ್ಲಿ 13ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಸ್ವಲ್ಪ ಇದೆ. ಭಕ್ತ ಅವತಾರ ತಾನ ಆಚಾರ್ಯ ಗೋಸಾಯಿ ಏತಿನ ತತ್ವ ಓದಿಯಾರ? ಇರಿ ಮತ್ತಾಜಿ, ಆರ್ಡರ್ ಅಲ್ಲಿ ಕರೀತಾ ಇದೀನಿ, ದಯವಿಟ್ಟು ಮಧ್ಯೆ ಓದ್ಬಿಡಿ. ನೀವು ಹ್ಯಾಂಡ್ ಡೌನ್ ಮಾಡಿ, ಇಲ್ಲ ಆರ್ಡರ್ ತಪ್ಪತ್ತೆ. ಎಲ್ಲರೂ ಮ್ಯೂಟ್ ಆಗಿ, ಆರ್ಡರ್ ತಪ್ಪತ್ತೆ. ಇಲ್ಲ ಹರೇ ಕೃಷ್ಣ. ನೆಕ್ಸ್ಟ್ ಗಾಯತ್ರಿ 6 ತನಕ ಓದಿದ್ರು. ಗೀತಾ ಅವ್ರ ಕೋಡಿಕಲ್ ಮಾತಾಡಿ. ಓದ್ಬೇಕಾ ಮಾತಾಜಿ? ಓದಿ.
ಭಕ್ತಾವತಾರ ತಾಂದ್ರ ಆಚಾರ್ಯ ಗೋಸಾಯಿ ಏಯಿತಿನ ತತ್ವ ಸಭೆ ಪ್ರಭು ಕರಿಗಾಯಿ. ಭಕ್ತಾವತಾರ ಒಬ್ಬ ಭಕ್ತನಾಗಿ ಅವತಾರ, ತಾಂದ್ರ ಅವರ, ಆಚಾರ್ಯ ಗೋಸಾಯಿ ಪರಮಗುರು ಅದ್ವೈತ ಆಚಾರ್ಯ, ಪ್ರಭು ಪ್ರಭು, ಏಯಿ ಇವು ಎಲ್ಲ, ತಿನ ಮೂರು, ತತ್ವ 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 ಸಭೆ ಎಲ್ಲ, ಪ್ರಭು ಪ್ರಭು, ಕರಿ ಅಂತಹ ಅರಿವಿನಿಂದ, ಗಾಯಿ ನಾವು ಹಾಡುತ್ತೇವೆ. ಅನುವಾದ: ಶ್ರೀ ಅದ್ವೈತ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳ ಭಕ್ತ ಅವತಾರ. ಆದ್ದರಿಂದ ಈ ಮೂರು ತತ್ವಗಳು ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಮತ್ತು ಅದ್ವೈತ ಗೋಸಾಯಿ ಪ್ರಭುಗಳು ಅಥವಾ ಒಡೆಯರಾಗಿದ್ದಾರೆ. ಭಾವಾರ್ಥ: ಗೋಸಾಯಿ ಎಂದರೆ ಗೋಸ್ವಾಮಿ. ತನ್ನ ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿಯನ್ನು ಇಟ್ಟುಕೊಂಡಿರುವ ವ್ಯಕ್ತಿಯನ್ನು ಗೋಸ್ವಾಮಿ ಅಥವಾ ಗೋಸಾಯಿ ಎಂದು ಕರೆಯುತ್ತಾರೆ. ಅಂತಹ ಹತೋಟಿ ಇಲ್ಲದವನನ್ನು ಗೋದಾಸ ಅಥವಾ ಇಂದ್ರಿಯಗಳ ದಾಸ ಎಂದು ಕರೆಯುತ್ತಾರೆ. ಅವನು ಗುರುವಾಗಲು ಸಾಧ್ಯವಿಲ್ಲ. ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಹತೋಟಿ ಇರುವ ಗುರುವನ್ನು ಗೋಸ್ವಾಮಿ ಎಂದು ಕರೆಯುತ್ತಾರೆ. ನಿರ್ಲಜ್ಜರಿಗೆ ಗೋಸ್ವಾಮಿ ಎಂಬ ಬಿರುದು ವಂಶ ಪಾರಂಪರ್ಯವಾಗಿ ಬಂದ ಹುದ್ದೆಯಾಗಿದೆ. ವಾಸ್ತವದಲ್ಲಿ ಗೋಸಾಯಿ ಅಥವಾ ಗೋಸ್ವಾಮಿ ಎಂಬ ಬಿರುದು ಶ್ರೀರೂಪ ಗೋಸ್ವಾಮಿ ಅವರಿಂದ ಆರಂಭವಾಯಿತು. ಅವರು ಒಬ್ಬ ಸಾಧಾರಣ ಗೃಹಸ್ಥರಾಗಿ ಮತ್ತು ಸರ್ಕಾರದ ಸೇವೆಯಲ್ಲಿನ ಒಬ್ಬ ಮಂತ್ರಿಯಾಗಿ ಕಾಣಿಸಿಕೊಂಡರು. ಆದರೆ ಚೈತನ್ಯ ಮಹಾಪ್ರಭುಗಳ ಬೋಧನೆಯಿಂದ ದಿಟ್ಟವಾಗಿಯೂ ಉನ್ನತ ನೆಲೆಗೆ ಏರಿದಾಗ ಗೋಸ್ವಾಮಿ ಆದರು. ಆದ್ದರಿಂದ ಗೋಸ್ವಾಮಿ ಎನ್ನುವುದು ವಂಶ ಪಾರಂಪರ್ಯವಾಗಿ ಬಂದ ಬಿರುದಲ್ಲ, ಅದು ವ್ಯಕ್ತಿಯ ಅರ್ಹತೆಯನ್ನು ಕುರಿತದ್ದಾಗಿದೆ. ವ್ಯಕ್ತಿಯು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅತ್ಯುನ್ನತ ಸ್ಥಿತಿಗೇರಿದಾಗ ಅವನು ಎಲ್ಲಿಂದ ಬಂದ ಎನ್ನುವುದನ್ನು ಗಮನಿಸದೆ ಗೋಸ್ವಾಮಿ ಎಂದು ಕರೆಯಬಹುದು. ಶ್ರೀ ಚೈತನ್ಯ ಮಹಾಪ್ರಭುಗಳು, ಶ್ರೀ ನಿತ್ಯಾನಂದ ಪ್ರಭುಗಳು ಮತ್ತು ಶ್ರೀ ಅದ್ವೈತ ಗೋಸಾಯಿ ಪ್ರಭುಗಳು ಸಹಜವಾದ ಗೋಸ್ವಾಮಿಗಳು, ಏಕೆಂದರೆ ಅವರು ವಿಷ್ಣು ತತ್ವದ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಹೀಗಾಗಿ ಅವರೆಲ್ಲ ಪ್ರಭುಗಳು. ಅವರನ್ನು ಕೆಲವು ಸಲ ಚೈತನ್ಯ ಗೋಸಾಯಿ, ನಿತ್ಯಾನಂದ ಗೋಸಾಯಿ ಮತ್ತು ಅದ್ವೈತ ಗೋಸಾಯಿ ಎಂದು ಕರೆಯಲಾಗುತ್ತದೆ. ದುರಾದೃಷ್ಟವಶಾತ್ ಅವರ ವಂಶಾನುಕ್ರಮದಲ್ಲಿ ಬಂದವರು ಗೋಸ್ವಾಮಿಗಳ ಅರ್ಹತೆಯನ್ನು ಹೊಂದಿಲ್ಲದಿದ್ದರೂ ಈ ಬಿರುದನ್ನು ವಂಶ ಪಾರಂಪರ್ಯವಾಗಿ ಬಂದ ಹುದ್ದೆ ಅಥವಾ ವೃತ್ತಿನಿರತ ಪದವಿ ಎಂದು ಅಂಗೀಕರಿಸಿಬಿಟ್ಟಿದ್ದಾರೆ. ಇದು ಶಾಸ್ತ್ರಗಳಿಗೆ ಅನುಗುಣವಾಗಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಅದ್ವೈತ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳ ಭಕ್ತ ಅವತಾರ ಅಂತ ಹೇಳಿದ್ದಾರೆ. ಅವ್ರು 3 ಜನ ಅವರ ಸ್ವಾಂಶ ವಿಸ್ತರಣೆ, ನಿತ್ಯಾನಂದ ಪ್ರಭು, ಅದ್ವೈತ ಎಲ್ಲ ಮ್ಯೂಟ್ ಅಲ್ಲಿ ಇರಿ ದಯವಿಟ್ಟು. ಗೀತಾ ಆರ್ ಕೋಡಿಕಲ್, ಹರಿಣಿ ಕಕ್ಕೇರಿ, ಗೀತಾ ಎಂ, ರತ್ನ ಬಸವರಾಜ್ 4 ಜನ ಮ್ಯೂಟ್ ಆಗಿ. ಅವರಿಗೆ ಇದು ಭಗವಂತನ ಅವತಾರಗಳು, ಇವರೆಲ್ಲ ಸ್ವಾಂಶ ವಿಸ್ತರಣೆಗಳು. ಆದ್ರಿಂದ ಇವರನ್ನು ಇಲ್ಲಿ ಪ್ರಭುಗಳು ಅಥವಾ ಒಡೆಯರು ಅಂತ ಕರೆದಿದ್ದಾರೆ. ಹೇಳಿದ್ದಾರೆ ಗೋಸ್ವಾಮಿ ಅಂದ್ರೆ ಏನು? ಗೋ ಅಂದ್ರೆ ಏನು? ಎಲ್ಲರಿಗೂ ಗೊತ್ತಿದೆ. ಗೋ ಅಂದ್ರೆ ಏನು? ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಇಂದ್ರಿಯಗಳ ಒಡೆಯ ಗೋಸ್ವಾಮಿ ಅಂತ ಹೇಳ್ತಾರೆ. ಗೋಸಾಯಿ ಅಂದ್ರೆ ಗೋಸ್ವಾಮಿ. ಇಂದ್ರಿಯಗಳ ಒಡೆಯ ಅಂತ ಹೇಳಿದ್ರೆ ಇಂದ್ರಿಯಗಳನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡ್ಬೇಕು ಅವನು. ಆಮೇಲೆ ಹೇಗೆ ಏನಾದ್ರೂ ಎದುರಿನಿಂದ ಏನಾದ್ರೂ ತನಗೆ ಕಷ್ಟ ಬರ್ತದೆ ಅಂದ್ರೆ ತಲೆ, ಹಾಗೆ ಈ ಗೋಸ್ವಾಮಿ ಅವರ ಎದುರು ಒಂದು ಸ್ಥಿತಿ ಬರಲಿ, ಒಂದು ತಿನ್ನುವಂತ ಒಂದು ರುಚಿಯ ಆಹಾರ ಇಲ್ಲಿ ಕಾಣಿಸ್ಕೊಳ್ಳಿ, ಅಲ್ಲಿ ಕೇಳಿಸ್ತದ ಅಂತ ಬರ್ತಾರೆ. ಸ್ವಲ್ಪ ಕಟ್ ಆಗ್ತಾ ಇದೆ ಮತ್ತೆ. ಅದೇ ಇಂಟರ್ನೆಟ್ ಸ್ವಲ್ಪ ಇನ್ಸ್ಟೇಬಲ್ ಇದೆ. ಆಮೇಲೆ ಅಂದ್ರೆ ಎಲ್ಲ ಇಂದ್ರಿಯಗಳನ್ನ ಏನ್ ಮಾಡ್ತಾರೆ ಅವರು, ಎಂತ ಕೆಟ್ಟ ವಿಷಯಗಳನ್ನು ಕೇಳಿ ಅಲ್ಲಿದ್ರೆ ಅವ್ರು ಕೇಳಲಿಕ್ಕೆ ಹೋಗುದಿಲ್ಲ, ಯಾವ್ದು ಮಾತಾಡುದಿಲ್ಲ ಭಗವಂತನ ವಿಷಯ ಬಿಟ್ರೆ. ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವವರೇ ಗೋಸ್ವಾಮಿ. ಉನ್ನತ ಸ್ಥಿತಿಗೆ ಹೋಗಿರ್ತಾರೆ ಅವರು. ಭಗವಂತನ ವಿಷಯ ಮಾತ್ರ ಬಿಟ್ರೆ ಬೇರೆ ಯಾವ್ದು ಕೇಳುದಿಲ್ಲ, ನೋಡುದಿಲ್ಲ, ಮಾತಾಡುದಿಲ್ಲ. ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾರೆ. ತನ್ನ ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿಯನ್ನು ಇಟ್ಟುಕೊಂಡಿರುವ ವ್ಯಕ್ತಿಯನ್ನು ಗೋಸ್ವಾಮಿ ಅಥವಾ ಗೋಸಾಯಿ ಎಂದು ಕರೆಯುತ್ತಾರೆ. ನಾವೆಲ್ಲ ಯಾರು? ಗೋದಾಸರು. ನಾವೆಲ್ಲ ಇಂದ್ರಿಯ ಹೇಳಿದ ಹಾಗೆ ಕೇಳುವಂತದ್ದು ಅಲ್ವಾ?
ನಮ್ಮ ಇಂದ್ರಿಯಗಳು ಅದು ಬೇಕು ಇದು ಬೇಕು ಆಸೆ ಪಟ್ಟಾಗ ನಾವು ಹೋಗಿ ತಕೊಳ್ತೇವೆ, ತಿಂತೇವೆ, ಕೇಳ್ತೇವೆ. ನಮ್ಗೆ ಗೋದಾಸ ಅಂತ ಹೇಳ್ತಾರೆ. ಇವರು ಇಂದ್ರಿಯ ಮೇಲೆ ಹತೋಟಿ ಇಲ್ಲದವರು, ಗೋದಾಸ ಅಂತ ಕರೀತಾರೆ. ಅವರು ಗುರುವಾಗಲು ಸಾಧ್ಯ ಇಲ್ಲ. ಈ ಗೋದಾಸರು ಯಾವಾಗಲೂ ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಗುರುವಾದವನು ಇಂದ್ರಿಯಗಳನ್ನು ಮಾಡಿ ಭಗವಂತನಲ್ಲಿ ಅವನ ಮನಸ್ಸು ಇಂದ್ರಿಯಗಳನ್ನು ನೆಟ್ಟಿರ್ಬೇಕು. ನಿರ್ಲರಿಗೆ ಕೆಲವು ನಿರ್ಲಜ್ಜರಿದ್ದಾರಂತೆ. ನಾನು ಗೋಸ್ವಾಮಿ ಅಂದ್ರೆ ಅವರಿಗೆ ಬೈ ಬರ್ತಿಂದ ಒಂದೊಂದು ಸರ್ನೇಮ್ ಇರ್ತದಲ್ಲ, ಅವರಿಗೆ ಗೋಸ್ವಾಮಿ ಅಂತ ಬಂದಿದೆ ಅಂತೆ. ಆದ್ರೆ ಈ ಗೋಸ್ವಾಮಿ ಅನ್ನುವಂಥದ್ದು ವಂಶ ಪಾರಂಪರ್ಯವಾಗಿ ಬರುವಂತದ್ದು ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಕ್ರೋಲ್ ಮಾಡಿ ಮತ್ತೆ. ವಂಶ ಪಾರಂಪರ್ಯವಾಗಿ ಬಂದ ಹುದ್ದೆ ಅಲ್ಲ ಇದು. ಅವರು ಆ ಸ್ಥಾನಕ್ಕೆ ಏರಿದಾಗ ಮಾತ್ರ ಅವರಿಗೆ ಅದನ್ನು ಕೊಡುವಂತದ್ದು. ಇದನ್ನು ಮೊದ್ಲಿಗೆ ಯಾರು ತಂದ್ರು? ಶ್ರೀ ರೂಪ ಗೋಸ್ವಾಮಿ ಅವರು ಅದರಿಂದ ಪ್ರಾರಂಭ ಆಯ್ತು, ಅವರಿಂದ ಪ್ರಾರಂಭ ಆಯ್ತು ಗೋಸ್ವಾಮಿ ಅನ್ನುವಂತಹ ಒಂದು ಪದವಿ, ಬಿರುದು. ಅವರು ಒಬ್ಬ ಗೃಹಸ್ಥರಾಗಿದ್ರು. ಇವರು ರೂಪ ಗೋಸ್ವಾಮಿ ಗೃಹಸ್ಥರಾಗಿದ್ರು. ಆಮೇಲೆ ಆ ನವಾಬನ ಆಸ್ಥಾನದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಅಲ್ಲಿ ಅವರಿಗೆ ಮುಸ್ಲಿಂ ಹೆಸರು ಕೊಡ್ತಾರೆ ಅಲ್ವಾ. ಅಲ್ಲಿಂದ ಅವರು ಬಿಟ್ಟು ಬಂದ ನಂತರ, ರಿಟೈರ್ಡ್ ಆದ ನಂತರ ಚೈತನ್ಯ ಮಹಾಪ್ರಭುಗಳನ್ನು ಸೇರ್ಕೊಳ್ತಾರೆ. ಅಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಏರಿದಾಗ ಅವರಿಗೆ ಈ ಪದವಿ ಸಿಗುವಂತಹದ್ದು ಅಂತ ಹೇಳ್ತಾರೆ. ಮಹಾಪ್ರಭುಗಳ ಬೋಧನೆಯಿಂದ ದಿಟವಾಗಿ ಉನ್ನತ ನೆಲೆಗೆ ಏರಿದಾಗ ಗೋಸ್ವಾಮಿ ಆಗುದವರು. ಇದರಿಂದ ಗೋಸ್ವಾಮಿ ಇರುವುದಲ್ಲ, ಅವರು ಯಾವಾಗ ಹೋಗ್ತಾರೆ, ಭಗವಂತನ ಒಂದು ಇದರಲ್ಲಿ ಸ್ಮರಣೆಯಲ್ಲಿ ಇರ್ತಾರೆ, ಅಂತವರಿಗೆ ಮಾತ್ರ ಗೋಸ್ವಾಮಿ ಅಂತ ಹೇಳುವಂತಹದ್ದು ಅಂತ ಹೇಳಿದ್ರೆ. ಸ್ಕ್ರೋಲ್ ಮಾಡಿ ಮತ್ತೆ ಯಾರೇ ಆಗ್ಲಿ ಒಬ್ಬ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅವನು ಉನ್ನತ ಸ್ಥಿತಿಗೆ ಹೋಗಿದಾನೆ ಅಂತ ತಿಳ್ಕೊಂಡು ನೀವು. ಅವನು ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾನೆ. ಅವನು ಯಾರೇ ಇರ್ಬೋದು, ಚಾಂಡಾಲನೇ ಇರ್ಬೋದು, ನೀ ಎಲ್ಲಿಂದ ಬಂದೆ, ಹೇಗೆ ಬಂದೆ, ನಿಮ್ ಜಾತಿ ಯಾವುದು, ಏನು ಕೇಳಲಿಕ್ಕಿಲ್ಲ ಅಂತೆ. ಅವರಿಗೆ ಗೋಸ್ವಾಮಿ ಅಂತ ನಾವು ಕರಿಬೇಕು. ಯಾಕಂದ್ರೆ ಅವರು ಆ ಹುದ್ದೆಗೆ ಅವ್ರು ಏರಿದ್ದಾರೆ, ಉನ್ನತಿ ಅಷ್ಟೊಂದು ಇಂದ್ರಿಯಗಳನ್ನು ಕಂಟ್ರೋಲ್ ಅವರು ಮಾಡ್ತಾ ಇದ್ದಾರೆ. ಅದರಿಂದ ಅಂತವರಿಗೆ ನಾವು ಗೋಸ್ವಾಮಿ ಅಂತ ಕರಿಬೇಕು ಅಂತ ಇಲ್ಲಿ ಹೇಳ್ಬೋದು. ನೋಡಿ, ಉನ್ನತ ಸ್ಥಿತಿಗೆ ಏರಿದ ಅವನು ಎಲ್ಲಿಂದ ಬಂದ ಎನ್ನುವುದನ್ನು ಗಮನಿಸದೆ ಗೋಸ್ವಾಮಿ ಎಂದು ನಾನು ಅವನನ್ನು ಕರಿಬೇಕು. ಅವನು ಯಾವ ಸ್ಥಿತಿಯಲ್ಲೇ ಇರಲಿ, ಆದ್ರೆ ಉನ್ನತ ಪದವಿಗೆ ಅವನು ಈ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಬೇಕು ಅಂತ ಭಗವಂತನ ಧ್ಯಾನದಲ್ಲಿ ಅವನು ತೊಡಗಿದ್ದಾಗ ಅವನಿಗೆ ನಾವು ಗೋಸ್ವಾಮಿ ಅಂತ ಕರಿಬಹುದು ಅಂತ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು ಮತ್ತು ಶ್ರೀ ಅದ್ವೈತ ಗೋಸಾಯಿ ಪ್ರಭುಗಳು ಸಹಜವಾದ ಗೋಸ್ವಾಮಿಗಳು. ಏಕೆಂದ್ರೆ ಅವರು ವಿಷ್ಣು ತತ್ವ ವರ್ಗಕ್ಕೆ ಸೇರಿದ್ದಾರೆ. ಹೀಗಾಗಿ ಅವರೆಲ್ಲ ಪ್ರಭುಗಳು, ಇವರೆಲ್ಲ ಪ್ರಭುಗಳಾಗಿದ್ದಾರೆ. ತಮ್ಮೆಲ್ಲ ಇಂದ್ರಿಯಗಳನ್ನು ಅವರು ಕಂಟ್ರೋಲ್ ಮಾಡ್ತಾರೆ. ಯಾಕಂದ್ರೆ ಅವರು ವಿಷ್ಣು ತತ್ವ, ಭಗವಂತನ ಒಂದು ಸ್ವಾಂಶ ವಿಸ್ತರಣೆಗಳು. ಚೈತನ್ಯ ಮಹಾಪ್ರಭುಗಳು ಕೂಡ ಕೃಷ್ಣನೇ ಆಗಿರ್ತಾರೆ. ಚೂರ್ ಕೆಳಗೆ ಮಾಡಿ. ಹೀಗಾಗಿ ಅವರಲ್ಲಿ ಪ್ರಭುಗಳು, ಅವರನ್ನು ಕೆಲವು ಸಲ ಚೈತನ್ಯ ಗೋಸಾಯಿ, ನಿತ್ಯಾನಂದ ಗೋಸಾಯಿ, ಅದ್ವೈತ ಗೋಸಾಯಿ ಎಂದು ಕರೆಯಲಾಗುತ್ತದೆ. ದುರದೃಷ್ಟವಶಾತ್ ಅವರ ವಂಶಾನುಕ್ರಮದಲ್ಲಿ ಬಂದವರು ಗೋಸ್ವಾಮಿಗಳ ಅರ್ಹತೆಯನ್ನು ಹೊಂದಿಲ್ಲದಿದ್ದರೂ ಈ ಬಿರುದನ್ನು ಪಡ್ಕೊಂಡಿರ್ತಾರೆ. ಅಂದ್ರೆ ಅವರಿಗೆ ಇದು ಏನಂತ ಹೇಳಿದ್ರೆ ಈ ಒಂದು ಉನ್ನತಿಗೆ ಸ್ಥಾನಕ್ಕೆ ಇರುವುದಿಲ್ಲ. ಆದ್ರೆ ಅವರು ವಂಶ ಪಾರಂಪರ್ಯವಾಗಿ ಅವರಿಗೊಂದು ಸರ್ನೇಮ್ ಅಂತಾರಲ್ಲ, ಬಿರುದು ಬಂದಿರ್ತಾರೆ. ಹಾಗೆ ಅವರು ಆ ಹುದ್ದೆಯನ್ನು ಪಡ್ಕೊಂಡಿರ್ತಾರೆ. ವೃತ್ತಿನಿರತರ ಪದವಿ ಎಂದು ಅಂಗೀಕರಿಸಿ ಬಿಟ್ಟಿದ್ದಾರೆ. ಇದು ಶಾಸ್ತ್ರ ವಿಧಿಗಳಿಗೆ ಅನುಗುಣವಾಗಿ ಇಲ್ಲ. ಹೀಗೆ ಗೋಸ್ವಾಮಿ ಅಂತ ನಾವು ಸುಮ್ನೆ ಅವರು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡದವರಿಗೆ ನಾವು ಗೋಸ್ವಾಮಿ ಅಂತ ಹೇಳಬಾರ್ದು. ಶಾಸ್ತ್ರಕ್ಕೆ ವಿಧಿಗಳಿಗೆ ವಿರುದ್ಧ ಅಂತ ಹೇಳಿದ್ದಾರೆ. ಹರೇ ಕೃಷ್ಣ. ನೆಕ್ಸ್ಟ್ 14ನೇ ಶ್ಲೋಕ ಟೋಲ್ ಮಾಡಿ ನಮಗೆ. ಏಕ ಮಹಾಪ್ರಭು ಆರ ಪ್ರಭು ದುಯಿ ಜನ, ದುಯಿ ಪ್ರಭು ಸೇವೆ ಮಹಾಪ್ರಭುರ ಚರಣ. ಓದಿ ಮತ್ತೆ ಅನುವಾದ ಮೇಲೆ. ಹರೇ ಕೃಷ್ಣ. ನೆಕ್ಸ್ಟ್ ಆದ್ರೆ ಛಾಯಾದೇವಿ ಮಾತಾಜಿ, KV ಛಾಯಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಡಿ ಓದ್ತೇನೆ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಿದೆ, ಓದಿ ಮತ್ತೆ. ಶ್ಲೋಕ 14. ಏಕ ಮಹಾಪ್ರಭು ಆರು ಪ್ರಭು ದುಯಿ ಜನ, ದುಯಿ ಪ್ರಭು ಸೇವೆ ಮಹಾಪ್ರಭುರ ಚರಣ. ಏಕ ಮಹಾಪ್ರಭು, ಒಬ್ಬರು ಮಹಾಪ್ರಭು. ಹೇಳುದಿಲ್ಲ ಮತ್ತೆ. ಕಟ್ ಆಗ್ತಿದೆ ಮಾತಾಜಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮಾತಾಜಿ. ಬೇರೆಯವ್ರಿಗೆ ಕೊಡಿ ಮತ್ತೆ. ಬೇರೆಯವ್ರಿಗೆ ಆರ್ತಿ ಮಾತಾಜಿ ಓದ್ತೀರಾ? ಆರ್ತಿ ಹರೇ ಮಾತಾಜಿ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಓದಿ ಮಾತಾಜಿ. ಏಕ ಮಹಾಪ್ರಭು ಆರ ಪ್ರಭು ದುಯಿ ಜನ. ಮಾತಾಜಿ ಇತರ ನಿಮ್ ಇಬ್ಬರು network ನಿತ್ಯಾನಂದ ಮತ್ತು ಅದ್ವೈತ ಪ್ರಭುಗಳು ಒಡೆಯರು.
ದುಯಿ ಪ್ರಭು, ಈ ಇಬ್ಬರು ಪ್ರಭುಗಳು. ಆ ಕಟ್ ಕಟ್ ಏನಿಲ್ಲ, ಆಗಿ ಕೇಳಿಸ್ತಾ ಓದಿ ಇದೆ. ಓದಿ ಈಗ ಓದಿ. ಹ್ಮ್. ಇಲ್ಲ ಮಾತಾಜಿ ಕೇಳುದಿಲ್ಲ. ಛಾಯಾ ಮಾತಾಜಿ ಛಾಯಾ ಮಾತಾಜಿ ಕ್ಲೀನ್ ಆಗಿ ಕೇಳುದಿಲ್ಲ, ಬೇರೆಯವರಿಗೆ ಕೊಡಿ ಮಾತಾಜಿ. ಆರ್ತಿ ಮಾತಾಜಿ ಓದಿ. ಶ್ಲೋಕ 14. ಏಕ ಮಹಾಪ್ರಭು ಆರ ಪ್ರಭು ಮಾಯಿ ಜನ ದುಯಿ ಪ್ರಭು ಸೇವೆ ಮಹಾಪ್ರಭುರ ಚರಣ. ಏಕ ಮಹಾಪ್ರಭು ಒಬ್ಬರು ಮಹಾಪ್ರಭು ಅಥವಾ ಪರಮ ಅಧಿಕಾರ. ಆರ ಪ್ರಭು ಪರಮ ಅಧಿಕಾರಿ. ಆರ ಪ್ರಭು ದುಯಿ ಜನ. ಇತರ ಇಬ್ಬರು ನಿತ್ಯಾನಂದ ಮತ್ತು ಅದ್ವೈತ ಪ್ರಭುಗಳು ಒಡೆಯರು. ದುಯಿ ಪ್ರಭು ಈ ಇಬ್ಬರು ಪ್ರಭುಗಳು ನಿತ್ಯಾನಂದ ಮತ್ತು ಅದ್ವೈತ ಗೋಸಾಯಿ ಸೇವೆ ಮಹಾಪ್ರಭುರ ಪರಮ ಅಧಿಕಾರಿ ಚೈತನ್ಯ ಮಹಾಪ್ರಭು ಚರಣ ಪಾದಕಮಲ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅವರಲ್ಲಿ ಒಬ್ಬರು ಮಹಾಪ್ರಭುಗಳು, ಉಳಿದ ಇಬ್ಬರು ಪ್ರಭುಗಳು. ಈ ಇಬ್ಬರು ಪ್ರಭುಗಳು ಮಹಾಪ್ರಭುಗಳ ಪಾದ ಕಮಲಗಳಿಗೆ ಸೇವೆ ಸಲ್ಲಿಸುತ್ತಾರೆ. ಭಾವಾರ್ಥ: ಶ್ರೀ ಚೈತನ್ಯ ಮಹಾಪ್ರಭು, ಶ್ರೀ ನಿತ್ಯಾನಂದ ಪ್ರಭು ಮತ್ತು ಶ್ರೀ ಅದ್ವೈತ ಪ್ರಭು ಇವರೆಲ್ಲ ವಿಷ್ಣು ವರ್ಗಕ್ಕೆ ಸೇರಿದವರಾದರೂ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಶ್ರೇಷ್ಠರೆಂದು ಅಂಗೀಕರಿಸಲಾಗಿದೆ. ಉಳಿದ ಇಬ್ಬರು ನಮ್ಮಲ್ಲಿ ಪ್ರತಿಯೊಬ್ಬರೂ ಶ್ರೀ ಚೈತನ್ಯ ಮಹಾಪ್ರಭುಗಳ ಅಧೀನರು ಎಂದು ಸಾಧಾರಣ ಜೀವಿಗಳಿಗೆ ಬೋಧಿಸುವುದಕ್ಕಾಗಿ ಅವರ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಚೈತನ್ಯ ಚರಿತಾಮೃತದಲ್ಲಿ ಬೇರೆಡೆ ಆದಿ 5ನೇ ಅಧ್ಯಾಯ 1ನೇ 142 ಏಕಲೇ ಈಶ್ವರ ಕೃಷ್ಣ ಆರ ಸಭಾಭೃತ್ಯ ಎಂದು ಹೇಳಿದೆ. ಅಂದರೆ ಪರಮ ಪ್ರಭು ಕೃಷ್ಣನೊಬ್ಬನೇ ವಿಷ್ಣು ತತ್ವ ಮತ್ತು ಜೀವತತ್ವ ಮುಂತಾದ ಎಲ್ಲರೂ ಪ್ರಭುವಿನ ಸೇವೆಯಲ್ಲಿ ಮಗ್ನರಾಗಿರುತ್ತಾರೆ. ವಿಷ್ಣು ತತ್ವ ನಿತ್ಯಾನಂದ ಪ್ರಭು ಮತ್ತು ಅದ್ವೈತರೆಂದರೆ ಹಾಗೂ ಅದ್ವೈತರಂತೆ, ಹಾಗೂ ಜೀವತತ್ವ ಶ್ರೀ ವಾಸಾದಿ ಗೌರ ಭಕ್ತ ವೃಂದ ಇವರಿಬ್ಬರು ಪ್ರಭುವಿನ ಸೇವೆಯಲ್ಲಿ ಮಗ್ನರಾಗಿರುತ್ತಾರೆ. ಆದರೆ ವಿಷ್ಣು ತತ್ವ ದಾಸರಿಗೂ ಜೀವತತ್ವ ದಾಸರಿಗೂ ನಡುವೆ ಇರುವ ವ್ಯತ್ಯಾಸವನ್ನು ನಾವು ಗುರುತಿಸಬೇಕು. ಜೀವತತ್ವ ದಾಸರಾದ ಗುರುಗಳು ಪೀಠದಲ್ಲಿ ದಾಸದೇವರು. ಇಂದಿನ ಶ್ಲೋಕಗಳಲ್ಲಿ ವಿವರಿಸಿದಂತೆ ಪರಾತ್ಪರ ಜಗತ್ತಿನಲ್ಲಿ ಅಂತಹ ವ್ಯತ್ಯಾಸಗಳೇನಿಲ್ಲ. ಆದರೆ ಪರಮನನ್ನು ಅವನ ಅಧೀನರಿಂದ ಪ್ರತ್ಯೇಕಿಸಿ ನೋಡಲು ವ್ಯಕ್ತಿಯು ಈ ವ್ಯತ್ಯಾಸಗಳನ್ನು ಗಮನಿಸಬೇಕು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿ ಜೀವ ತತ್ವ ಮತ್ತೆ ಇದೆರಡರ ನಡುವೆ ನಾವು ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಏನ್ ನೋಡ, ಏಕ ಮಹಾಪ್ರಭು ಅವರಲ್ಲಿ ಒಬ್ಬರು ಮಹಾಪ್ರಭುಗಳು, ಉಳಿದ ಇಬ್ಬರು ಪ್ರಭುಗಳು. ಇವರಿಬ್ರು ಭಗವಂತ ಆದ್ರಿಂದ ಈ ಇಬ್ಬರು ಪ್ರಭುಗಳಾಗಿರ್ತಾರೆ. ಮಹಾಪ್ರಭುಗಳ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅಂದ್ರೆ ಇವರು ಮಹಾಪ್ರಭುಗಳ ಸೇವೆಯನ್ನೇ ಮಾಡ್ತಾ ಇರ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳಿಗೆ ದೇವೋತ್ತಮ ಪರಮಪುರುಷ ಅಂತಲೇ ಹೇಳ್ಕೊಂಡು ಅವರ ಒಂದು ಸೇವೆಯನ್ನು ಮಾಡ್ತಾ ಇರ್ತಾರೆ. ಇಂಟರ್ನೆಟ್ ಭಾವಾರ್ಥ: ಶ್ರೀ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಮತ್ತು ಅದ್ವೈತ ಪ್ರಭು ಇವರೆಲ್ಲ ವಿಷ್ಣು ವರ್ಗಕ್ಕೆ ಸೇರಿದವರಾದರೂ ಚೈತನ್ಯ ಮಹಾಪ್ರಭುಗಳನ್ನು ಶ್ರೇಷ್ಠರೆಂದು ಅಂಗೀಕರಿಸಲಾಗಿದೆ. ಅವರು ಶ್ರೇಷ್ಠರು ಎಲ್ಲರಿಗಿಂತ ಅಲ್ವಾ. ಅವರು ಕೃಷ್ಣನ ಒಂದು ಅವತಾರನೇ ಆಗಿರ್ತಾರೆ. ನಮ್ಮಲ್ಲಿ ಪ್ರತಿಯೊಬ್ಬರು ಚೈತನ್ಯ ಮಹಾಪ್ರಭುಗಳ ಅಧೀನರು ಮತ್ತು ಸಾಧಾರಣ ಜೀವಿಗಳಿಗೆ ಬೋಧಿಸುವುದಕ್ಕಾಗಿ ಅವರ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಿರ್ತಾರೆ. ಇವರಿಬ್ರು ಏನಾಗಿದ್ದಾರೆ, ಚೈತನ್ಯ ಮಹಾಪ್ರಭುಗಳಿಗೆ ಸಹಾಯ ಮಾಡ್ತಾರೆ, ಅವರ ಸೇವೆ ಮಾಡ್ತಾರೆ, ಮತ್ತೆ ಸಾಮಾನ್ಯ ಜನರಿಗೆ ಕೃಷ್ಣ ಪ್ರೇಮವನ್ನು ಹಂಚಲಿಕ್ಕೆ ಇವರು ಚೈತನ್ಯ ಮಹಾಪ್ರಭುಗಳಿಗೂ ಸಹಾಯ ಮಾಡ್ತಾರೆ. ಎಲ್ಲ ಕಡೆ ಬೋಧನೆಯನ್ನು ಮಾಡ್ತಾ ಇರ್ತಾರೆ. ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಿರ್ತಾರೆ. ಚೈತನ್ಯ ಚರಿತಾಮೃತದಲ್ಲಿ ಬೇರೆಡೆ ಹೇಳಿದ್ದಾರೆ. ಆದಿಲೀಲಾ 5ನೇ ಅಧ್ಯಾಯ 42ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ, ಏಕಲೇ ಈಶ್ವರ ಕೃಷ್ಣ, ಕೃಷ್ಣ ಒಬ್ಬನೇ ನಿಯಂತ್ರಕ ಎಲ್ಲರದ್ದು. ಆಮೇಲೆ ಉಳಿದವರೆಲ್ಲ ಆರ ಸಭ ನೃತ್ಯ ಅಂತ ಹೇಳ್ತಾರೆ. ಅಂದ್ರೆ ಉಳಿದವರೆಲ್ಲ ಸೇವಕರು, ಅವನೊಬ್ಬನೇ ಕೃಷ್ಣ. ಆದರೆ ಪರಮಪ್ರಭು ಕೃಷ್ಣನೊಬ್ಬನೇ ವಿಷ್ಣು ತತ್ವ ಮತ್ತು ಜೀವ ತತ್ವ ಮುಂತಾದ ಎಲ್ಲರೂ ಪ್ರಭುವಿನ ಸೇವೆಯಲ್ಲಿ ಮಗ್ನರಾಗಿರ್ತಾರೆ. ಎಲ್ಲರೂ ಸೇವೆ ಮಾಡುವಂತಹದ್ದು. ನಿತ್ಯಾನಂದ ಪ್ರಭುಗಳು, ಅದ್ವೈತ ಆಚಾರ್ಯರು, ಆಮೇಲೆ ಶ್ರೀವಾಸ ಅವರು ಕೂಡ ಶುದ್ಧ ಭಕ್ತರು, ಅವರು ಕೂಡ ಸೇವೆ ಮಾಡ್ತಾರೆ. ರಾಧಾರಾಣಿ ಕೂಡ ಸೇವೆ ಮಾಡ್ತಾ ಇರ್ತಾಳೆ, ಅವಳು ಶಕ್ತಿ ತತ್ವ ಆಗಿರ್ತಾಳೆ. ಹಾಗೆ ವಿಷ್ಣು ತತ್ವ ಮತ್ತು ಜೀವ ತತ್ವ ಮುಂತಾದ ಎಲ್ಲರೂ ಪ್ರಭುವಿನ ಸೇವೆಯಲ್ಲಿ
ಮಗ್ನರಾಗಿರ್ತಾರೆ. ನಿತ್ಯಾನಂದ ಪ್ರಭು ಅದ್ವೈತರಂತೆ ಹಾಗೂ ಜೀವತತ್ವ ಆದಂತಹ ಶ್ರೀವಾಸ ಇವರು ಕೂಡ ಇವರಿಬ್ಬರು ಪ್ರಭುವಿನ ಸೇವೆಯಲ್ಲಿ ಅಂದ್ರೆ ಎರಡು ಕೂಡ ಜೀವತತ್ವ ವಿಷ್ಣು ತತ್ವ ಎಲ್ಲರೂ ಕೂಡ ಭಗವಂತನ ಸೇವೆಯಲ್ಲಿ ಮಗ್ನರಾಗಿರ್ತಾರೆ ಅಂತ ಹೇಳಿದ್ದಾರೆ. ಆದರೆ ವಿಷ್ಣು ತತ್ವದಾಸರಿಗೂ ಜೀವತತ್ವದಾಸರಿಗೂ ನಡುವೆ ಇರುವ ವ್ಯತ್ಯಾಸವನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಇಲ್ಲೇನ್ ಹೇಳ್ತಾರೆ, ಜೀವತತ್ವದಾಸರಾದ ಗುರುಗಳು ದಿಟ್ಟದಲ್ಲಿ ದಾಸ ದೇವರು, ಇವರು ದಾಸರು ಅಲ್ವಾ. ಈಗ ನಿಮ್ಗೆ ನಾರದರು ಗೊತ್ತಿದೆ, ಒಂದು ನಿಮಿಷ ಕೂಡ ಅವರು ಭಗವಂತನ ಸ್ಮರಣೆ ಬಿಟ್ಟು ಅವರು ಇರುವುದಿಲ್ಲ, ಸದಾ ಶುದ್ಧ ಭಕ್ತರವರು ದಾಸರಾಗಿ ತಿರುಗುತ್ತಾನೇ ಇರ್ತಾರೆ ಭಗವಂತನದ್ದು. ಜೀವತತ್ವ ದಾಸರಾದ ಗುರುಗಳು ದಿಟ್ಟದಲ್ಲಿ ದಾಸ ದೇವರು. ಹಿಂದಿನ ಶ್ಲೋಕದಲ್ಲಿ ವಿವರಿಸಿರುವಂತೆ ಪರಾತ್ಪರ ಜಗತ್ತಿನಲ್ಲಿ ಅಂತಹ ವ್ಯತ್ಯಾಸಗಳೇನು ಇಲ್ಲ, ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಪರಮನನ್ನು ಅವನ ಅಧೀನರಿಂದ ಪ್ರತ್ಯೇಕಿಸಿ ನೋಡಲು ವ್ಯಕ್ತಿಯು ಈ ವ್ಯತ್ಯಾಸಗಳನ್ನು ಗಮನಿಸಬೇಕು. ಯಾಕಂದ್ರೆ ಅವ್ರು 3 ಜನ ಪೂಜೆ ಮಾಡಿಸಿಕೊಳ್ಳುವವರು. ಯಾರು? ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು, ಅದ್ವೈತಾಚಾರ್ಯರು. ಇವರು ಪ್ರಭುಗಳು, ಇವರು ಭಕ್ತರಿಂದ ಆರಾಧಿಸಲ್ಪಡುವವರು. ಇವರು ಜೀವತತ್ವ ಏನಾಗಿದ್ದಾರೆ, ಅವರು ಆರಾಧಕರು. ಶ್ರೀವಾಸ ಮತ್ತೆ ಇವರು ಯಾರು ರಾಧಾರಾಣಿ ಗದಾಧರ ಪಂಡಿತ, ಇವರು ಆರಾಧಕರು, ಅವರು ಆರಾಧಿಸಲ್ಪಡುವವರು. ಇದು ವ್ಯತ್ಯಾಸ ಇತ್ತು. ನೆಕ್ಸ್ಟ್ ಹೋಗೋದು. ಏತಿನ ತತ್ವ ಸರ್ವಾರಾಧ್ಯ ಕರಿಮಾನಿ ಚತುರ್ಥ ಯೇ ಭಕ್ತ ತತ್ವ ಆರಾಧಕ ಜಾನಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಏಹಿತಿನ ತತ್ವ ಸರ್ವಾರಾಧ್ಯ ಕರಿಮಾನಿ ಚತುರ್ಥ ಹೇ ಭಕ್ತ ತತ್ವ ಆರಾಧಕ ಜಾನಿ. ಅರ್ಥ: ಈ ಏಹಿ ಈ ತೀನ ತತ್ವ, ಈ 3 ಸತ್ಯಗಳು ಸರ್ವ ಆರಾಧ್ಯ ಎಲ್ಲ ಜೀವಿಗಳಿಂದ ಪೂಜೆಗೊಳ್ಳಬಹುದಾದ ಕರಿ ಮಾನಿ ಅಂತಕ್ಕುವುದನ್ನು ಅಂಗೀಕರಿಸಿ, ಚತುರ್ಥ 4ನೆಯ ಯೇ ಯಾರು ಆಗಿದ್ದಾರೆ ಭಕ್ತ ತತ್ವ ಭಕ್ತರ ವರ್ಗದಲ್ಲಿ ಆರಾಧಕ ಪೂಜಿಸುವವನು ಜಾನಿ ನಾನು ಅರಿಯುತ್ತೇನೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ 3 ಪ್ರಭುಗಳು ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಮತ್ತು ಅದ್ವೈತ ಪ್ರಭು ಸಕಲ ಜೀವಿಗಳಿಂದ ಆರಾಧ್ಯ ಯೋಗ್ಯರು. 4ನೆಯ ತತ್ವ ಶ್ರೀ ಗಂಗಾಧರ ಪ್ರಭು ಅವರ ಆರಾಧಕ ಎಂದು ಅರ್ಥ ಮಾಡಿಕೊಳ್ಳಬೇಕು. ಭಾವಾರ್ಥ: ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ಅನುಭಾಷ್ಯದಲ್ಲಿ ಪಂಚತತ್ವವನ್ನು ಕುರಿತ ಸತ್ಯವನ್ನು ವಿವರಿಸುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಮ ಅಧಿಕಾರಿ ಎಂದು, ನಿತ್ಯಾನಂದ ಪ್ರಭು ಮತ್ತು ಅದ್ವೈತ ಪ್ರಭುಗಳು ಅವರ ಅಧೀನರೆಂದು, ಆದರೂ ಅವರು ಅಧಿಕಾರಿಗಳೆಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈ ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಮ ಪ್ರಭುಗಳು ಹಾಗೂ ನಿತ್ಯಾನಂದ ಪ್ರಭು ಮತ್ತು ಅದ್ವೈತ ಪ್ರಭುಗಳು ಆ ಪರಮ ಪ್ರಭುವಿನ ಅಭಿವ್ಯಕ್ತಿಗಳು. ಅವರೆಲ್ಲರೂ ವಿಷ್ಣು ತತ್ವವೇ ಶ್ರೇಷ್ಠರೇ, ಆದ್ದರಿಂದ ಅವರು ಜೀವಿಗಳಿಂದ ಆರಾಧ್ಯರು. ಪಂಚತತ್ವದ ವರ್ಗದಲ್ಲಿಯೇ ಬರುವ ಶಕ್ತಿ ತತ್ವ ಮತ್ತು ಜೀವ ತತ್ವಗಳು ಗದಾಧರ ಮತ್ತು ಶ್ರೀವಾಸ ಅವರಿಂದ ಪ್ರತಿನಿಧಿಸಲ್ಪಟ್ಟಿವೆ. ಅವರು ಪರಮಪ್ರಭುವಿನ ಆರಾಧಕರಾದರೂ ಅವರು ಅದೇ ವರ್ಗದಲ್ಲಿದ್ದಾರೆ, ಏಕೆಂದರೆ ಅವರು ಶಾಶ್ವತವಾಗಿ ಪ್ರಭುವಿನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಿದ್ದಾರೆ. ಹರಿಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ 3 ಪ್ರಭುಗಳು ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತ ಆಚಾರ್ಯ, ಇವ್ರು 3 ಜನ ಆರಾಧನೆ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯರು, ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯರು. ಯಾಕಂದ್ರೆ ಅವರು ವಿಷ್ಣು ತತ್ವ. 4ನೇ ತತ್ವ ಯಾವುದು? ಗದಾಧರ ಪಂಡಿತ ಅಲ್ವಾ. ಅವರು ಗದಾಧರ ಪಂಡಿತ, ರಾಧಾರಾಣಿ ಶಕ್ತಿ ತತ್ವ. ಅವರು ಯಾವಾಗಲೂ ಕೃಷ್ಣನ ಆರಾಧನೆಯಲ್ಲೇ ಇರುವಂತ ಆರಾಧಕ ಎಂದು ಅರ್ಥ ಮಾಡಿಕೊಳ್ಬೇಕು. ಆರಾಧಕ ಅಂದ್ರೆ ಆರಾಧಿಸುವವರು. ಇವ್ರು 3 ಜನ ಆರಾಧನೆಯನ್ನು ಮಾಡಿಸ್ಕೊಳ್ಳೋರು, ಇವರು ಆರಾಧಿಸುವವರು ಗದಾಧರ ಪಂಡಿತ. ಹಾಗೆ ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ಅನುಭಾಷ್ಯದಲ್ಲಿ ಪಂಚತತ್ವವನ್ನು ಕುರಿತ ಸತ್ಯವನ್ನು ವಿವರಿಸುತ್ತಾ ಈ ಚೈತನ್ಯ ಮಹಾಪ್ರಭುಗಳು ಪರಮ ಅಧಿಕಾರಿ ಎಂದು, ನಿತ್ಯಾನಂದ ಪ್ರಭು ಮತ್ತೆ ಅದ್ವೈತ ಇವರು ಇಬ್ರು ಅವರ ಸೇವಕರು, ಅಧೀನರು. ಅವರ ಕೆಳಗೆ ಅವ್ರು ಕೆಲಸ ಮಾಡ್ತಾರೆ, ಅವರಿಗೆ ಸೇವೆ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳ ಎಲ್ಲ ಸಹಕಾರವನ್ನು ಕೊಡ್ತಾರೆ ಅವರು ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಚಾರ ಮಾಡ್ಲಿಕ್ಕೆ. ಮತ್ತೆ ನಿತ್ಯಾನಂದ ಪ್ರಭು ಮತ್ತು ಅದ್ವೈತ ಪ್ರಭುಗಳು ಅವರ ಅಧೀನರೆಂದು, ಆದರೂ ಅವರು ಅಧಿಕಾರಿಗಳೆಂದು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಇವರಿಬ್ರು ಭಗವಂತನ ವಿಸ್ತರಣೆ ಅಲ್ವಾ. ನಿತ್ಯಾನಂದ ಪ್ರಭು ಬಲರಾಮ್ ಆಗಿರ್ತಾರೆ, ಅದ್ವೈತ ಆಚಾರ್ಯರು ಮಹಾವಿಷ್ಣು ಆಗಿರ್ತಾರೆ. ಆದ್ರಿಂದ ಅವರು ಏನಾಗಿದ್ದಾರೆ,
ಪ್ರಭುಗಳು ಅಧಿಕಾರಿಗಳಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೇವೆ ಮಾಡ್ತಾರೆ ಇಲ್ಲಿ ಪ್ರಭುಗಳು, ಆದ್ರೆ ನಾವು ಅಧಿಕಾರಿಗಳಂತ ತಿಳ್ಕೊಳ್ಬೇಕು, ವ್ಯತ್ಯಾಸ ನಮ್ಗೆ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಮ ಪ್ರಭುಗಳು ಮತ್ತು ನಿತ್ಯಾನಂದ ಪ್ರಭು ಅದ್ವೈತ ಪ್ರಭುಗಳು ಈ ಪರಮ ಪ್ರಭುವಿನ ಅಭಿವ್ಯಕ್ತಿ ನಮ್ಗೆ ಕಾಣಿಸ್ಕೊಳ್ತಾರೆ. ಏನು, ಈ 3 ಜನ ನಿತ್ಯಾನಂದ ಪ್ರಭು, ಅದ್ವೈತ ಪ್ರಭು ಮತ್ತೆ ಇವರು ಚೈತನ್ಯ ಮಹಾಪ್ರಭುಗಳು, ಒಂದು 3 ಜನ ಕೂಡ ಒಂದೇ ತತ್ವ ಇವರು ಅಲ್ವಾ. ಇವರು 3 ಜನ ಕೂಡ ಭಗವಂತನ ಸ್ವಾಂಶ ವಿಸ್ತರಣೆಗಳಾಗಿದ್ದಾರೆ, ಮಹಾಪ್ರಭುಗಳಾಗಿದ್ದಾರೆ, ಚೈತನ್ಯ ಮಹಾಪ್ರಭುಗಳ ವಿಸ್ತರಣೆಗಳು ಇವರೆಲ್ಲ. ಆದ್ರಿಂದ ಅವರೆಲ್ಲರೂ ವಿಷ್ಣು ತತ್ವವೇ, ಶ್ರೇಷ್ಠರೇ. ಆದ್ರಿಂದ ಅವರು ಜೀವಿಗಳಿಂದ ಆರಾಧ್ಯರು. ಇವರು 3 ಜನ ನಾವು ಜೀವ ತತ್ವಗಳಿಂದ ಆರಾಧಿಸಬೇಕು. ಇಲ್ಲಿ ಜೀವ ತತ್ವ ಯಾರು? ಗದಾಧರ ಪಂಡಿತ ರಾಧಾರಾಣಿಯವರು, ಶಕ್ತಿ ತತ್ವ ಅಂತ ಹೇಳ್ಬೋದು. ಜೀವ ತತ್ವ ಇವರು ಶ್ರೀವಾಸ ಅಲ್ವಾ, ನಾರದರು. ಅಲ್ಲಿ ಪಂಚತತ್ವದ ವರ್ಗದಲ್ಲಿಯೇ ಬರುವ ಶಕ್ತಿ ತತ್ವ ಮತ್ತು ಜೀವ ತತ್ವ. ಶಕ್ತಿ ತತ್ವ ಇವರು ಗದಾಧರ ಪಂಡಿತ, ಜೀವ ತತ್ವ ಶ್ರೀವಾಸ ಪಂಡಿತ ಅವರಿಂದ ಪ್ರತಿನಿಧಿಸಲ್ಪಟ್ಟಿವೆ. ಅವರು ಪರಮ ಪ್ರಭುವಿನ ಆರಾಧಕರಾದರು. ಅವರು ಅದೇ ವರ್ಗದಲ್ಲಿದ್ದಾರೆ. ಇವರು ಪಂಚತತ್ವದಲ್ಲಿ ಬರ್ತಾರೆ. 5 ಜನ ಕೂಡ ಆರಾಧನೆ ಮಾಡ್ತಾರೆ, ಜೀವತತ್ವ ಆಗಿರ್ತಾರೆ, ಶಕ್ತಿ ತತ್ವ ಆಗಿರ್ತಾರೆ. ಆದ್ರೂ ಅವರನ್ನು ಆರಾಧಿಸ್ತಾರೆ 3 ಜನರನ್ನು. ಆದ್ರೆ ಅವರು ಕೂಡ ಅದೇ ವರ್ಗದಲ್ಲಿ ಬರ್ತಾ ಇದ್ದಾರೆ. 5 ಜನಗಳು ಸೇರಿ ಈ ಆಂದೋಲನವನ್ನು ಪ್ರಚಾರ ಮಾಡುವಂತ. ಏಕೆಂದ್ರೆ ಅವರು ಶಾಶ್ವತವಾಗಿ ಪ್ರಭುವಿನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಿರ್ತಾರೆ. ಭಗವಂತನ ಸೇವೆಗೆ ಅವರು ಸಹಕಾರವನ್ನು ಕೊಡ್ತಾ ಇರ್ತಾರೆ. ಆದ್ರಿಂದ ಅವರು ಏನಾಗಿರ್ತಾರೆ, ಈ ಪಂಚತತ್ವದಲ್ಲಿ ವರ್ಗಕ್ಕೆ ಬರ್ತಾರೆ. ಶ್ಲೋಕ 16. ಶ್ರೀವಾಸಾದಿ ಯಥಾ ಕೋಟಿ ಕೋಟಿ ಭಕ್ತಗಣ ಶುದ್ಧ ಭಕ್ತ ತತ್ವ ಮಧ್ಯೆ ತಾನ ಸಫಾರ ಗಣನ. ರೀನಾ ಮಾತಾಜಿ, ರೀನಾ ಮಾತಾಜಿ ಓದ್ತೀರಾ ಮಾತಾಜಿ? ಹರಿಣಿ ಕಕ್ಕೇರಿ ಮಾತಾಜಿ. ಮಾತಾಜಿ ನನ್ ಕರ್ದಿದ್ರಾ? ಇಲ್ಲ ಇಲ್ಲ, ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 16. ಶ್ರೀವಾಸಾದಿ ಯತ ಕೋಟಿ ಕೋಟಿ ಭಕ್ತ ಗಣ ಶುದ್ಧ ಭಕ್ತ ತತ್ವ ಮಧ್ಯೆ ತಾಂಗ್ ಸಭಾರ ಗಣನ. ಶ್ರೀವಾಸ ಠಾಕೂರರೇ ಮುಂತಾದ ಭಕ್ತರು, ಯಥ ಉಳಿದವರೆಲ್ಲ, ಕೋಟಿ ಕೋಟಿ ಅಸಂಖ್ಯಾತ ಭಕ್ತಗಣ ಭಕ್ತರು, ಶುದ್ಧ ಭಕ್ತ ಪರಿಶುದ್ಧ ಭಕ್ತರು, ತತ್ವ ಮಧ್ಯೆ ಸತ್ಯದಲ್ಲಿ, ತಾಂಕ್ರ ಸಭಾರ ಅವರೆಲ್ಲರೂ ಗಣನ ಎಣಿಸಲ್ಪಟ್ಟಿದ್ದಾರೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀವಾಸ ಠಾಕೂರರೇ ಮೊದಲಾಗಿ ಪರಿಶುದ್ಧರಾದ ಅಸಂಖ್ಯಾತ ಪ್ರಭು ಭಕ್ತರು ಇದ್ದಾರೆ. ಅವರು ಶುದ್ಧ ಭಕ್ತರೆಂದು ಪ್ರಸಿದ್ಧರಾಗಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಶ್ರೀವಾಸ ಅನೇಕ ಜನ ಇದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ. ಪರಿಶುದ್ಧ ಭಕ್ತರು ತುಂಬಾ ಜನ ಇದ್ದಾರೆ. ಗೀತಾ ಮಾತಾಜಿ ಭಗವಂತನ ಭಕ್ತರು ಅಂತ ಹೇಳ್ತಾರೆ. ಶುದ್ಧ ಭಕ್ತರಂತ ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ನಮ್ಗೆ ಶ್ರೀವಾಸ ಪಂಚತತ್ವದಲ್ಲಿ ಬರ್ತಾರೆ. ಅದೇ ತರ ಶುದ್ಧ ಭಕ್ತರು ತಮ್ಮೆಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಉನ್ನತಿಗೆ ಹೋದವರು ತುಂಬಾ ಜನ ಇದ್ದಾರೆ. ಅವರೆಲ್ಲರೂ ಗದಾಧರ ಪಂಡಿತಾದಿ ಪ್ರಭುರ ಶಕ್ತಿ ಅವತಾರ ಅಂತರಂಗ ಭಕ್ತ ಕರಿ ಗಣನ ಯಹಾರ. ಹರೇ ಕೃಷ್ಣ. ರೀನಾ ಓದ್ಲಾ? ಸರಿ ಇದೆ ಮಾತಾಜಿ. ಈಗ ಸರಿ ಇದೆ ಅಲ್ವಾ? ಬೇರೆ ಇದೆ ನ್ಯೂಸ್ ನೆಟ್ವರ್ಕ್ ಸರಿ ಇಲ್ವಾ? ಓದಿ. ಶ್ಲೋಕ 17. ಗದಾಧರ ಪಂಡಿತಾದಿ ಪ್ರಭುರ ಶಕ್ತಿ ಅವತಾರ ಅನರಗ ಭಕ್ತ ಕರಿ ಗಣನ ಯಹಾರ. ಗದಾಧರ ಪಂಡಿತ ವಿದಗ್ಧ ವಿದ್ವಾಂಸರು, ಆದಿ ಮುಂತಾಗಿ ಪ್ರಭುವಿನ ಶಕ್ತಿ ಅವತಾರ ಅನರಗ ಬಹಳ ಗೋಪ್ಯವಾದ ಅಂತರಂಗ ಬಹಳ ಗೋಪ್ಯವಾದ ಭಕ್ತ ಕರಿ ಸ್ವೀಕರಿಸುವುದು ಗಣನ ಎಣಿಕೆ ಯಜ್ಞಹಾರನ ಯಾರ. ಅನುವಾದ. ಗದಾಧರ ಪಂಡಿತರೇ ಮುಂತಾದ ಭಕ್ತರನ್ನು ಪ್ರಭುವಿನ ಅಂತರಂಗ ಶಕ್ತಿಯ ಅವತಾರಗಳು ಎಂದು ಪರಿಗಣಿಸಲಾಗಿದೆ. ಅವನು ಪ್ರಭುವಿನ ಸೇವೆಯಲ್ಲಿ ಮಗ್ನರಾದ ಅಂತರಂಗ ಭಕ್ತರು. ಭಾವಾರ್ಥ. 16 ಮತ್ತು 17ನೇ ಶ್ಲೋಕಗಳಿಗೆ ಸಂಬಂಧಪಟ್ಟಂತೆ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ಅನುಭಾಷ್ಯದಲ್ಲಿ ಹೀಗೆ ವಿವರಿಸುತ್ತಾರೆ. ಅಂತರಂಗ ಭಕ್ತರು ಮತ್ತು ಶುದ್ಧ ಭಕ್ತರನ್ನು ಗುರುತಿಸಲು ನಿರ್ದಿಷ್ಟವಾದ ಚಾರಗಳಿವೆ.
ಎಲ್ಲಾ ಶುದ್ಧ ಭಕ್ತರು ಪ್ರಭುವಿನ ಶಕ್ತಿ ತತ್ವಗಳು. ಅವರಲ್ಲಿ ಕೆಲವರು ಮಧುರ ಭಾವದಲ್ಲಿ ಸ್ಥಿತರಾಗಿದ್ದಾರೆ, ಉಳಿದವರು ಮಕ್ಕಳ ವಾತ್ಸಲ್ಯದಲ್ಲಿ, ಭಾತೃತ್ವದಲ್ಲಿ ಮತ್ತು ಅನುಚರ ಭಾವದಲ್ಲಿ ಸ್ಥಿತರಾಗಿದ್ದಾರೆ. ನಿಶ್ಚಯವಾಗಿಯೂ ಅವರೆಲ್ಲರೂ ಭಕ್ತರೇ, ಆದರೆ ತುಲನಾತ್ಮಕ ಅಧ್ಯಯನ ಮಾಡಿದಾಗ ಮಧುರ ಭಾವದಲ್ಲಿರುವವರು ಇತರರಿಗಿಂತ ಉತ್ತಮ ಸ್ಥಾನದಲ್ಲಿದ್ದಾರೆ ಎಂದು ತಿಳಿಯುತ್ತದೆ. ಹೀಗೆ ದೇವೋತ್ತಮ ಪರಮ ಪುರುಷನಲ್ಲಿ ಮಧುರ ಭಾವದ ಸಂಬಂಧವನ್ನು ಹೊಂದಿರುವ ಭಕ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಅತ್ಯಂತ ಅಂತರಂಗದ ಭಕ್ತರು ಎಂದು ಪರಿಗಣಿಸಲಾಗಿದೆ. ನಿತ್ಯಾನಂದ ಪ್ರಭು ಮತ್ತು ಅದ್ವೈತ ಪ್ರಭುಗಳ ಸೇವೆಯಲ್ಲಿ ಮಗ್ನರಾಗಿರುವ ಭಕ್ತರು ಸಾಮಾನ್ಯವಾಗಿ ಎತ್ತವರ ಪ್ರೀತಿ, ಭಾತೃತ್ವ, ಅನುಚರ ಭಾವ ಮತ್ತು ತಾಟಸ್ಥ್ಯ ಸಂಬಂಧಗಳಲ್ಲಿ ಇರುತ್ತಾರೆ. ಅಂತಹ ಭಕ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗೆಗೆ ಅಪಾರವಾದ ಮಮತೆಯನ್ನು ಬೆಳೆಸಿಕೊಂಡಾಗ ಅವರು ಮಧುರ ಭಾವದಲ್ಲಿರುವ ನಿಕಟ ಭಕ್ತರ ವರ್ತುಲದೊಳಗೆ ನೆಲೆಗೊಳ್ಳುತ್ತಾರೆ. ಭಕ್ತಿ ಸೇವೆಯ ಈ ಕ್ರಮಾಗತ ವಿಕಾಸವನ್ನು ಶ್ರೀ ನರೋತ್ತಮ ದಾಸ ಠಾಕೂರರು ಹೀಗೆ ವರ್ಣಿಸಿದ್ದಾರೆ. ಗೌರಾಂಗ ಬಲಿತೆ ಹಬೆ ಪುಲಕ ಶರೀರ, ಹರಿಹರೆ ಬಲಿತೆ ನಯ ಬಬ್ಬೆ ನೀರ, ಆರ ಕಬೆ ನಿತಾಯ ಚಂದ ಕರುಣ ಕರಿಬೆ, ಸಂಸಾರ ವಾಸನ ಮುರೆ ಕಬೆ ತುಚ್ಛ ಹಬೆ, ವಿಷಯ ಚಾಡಿಯ ಕಬೆ ಶುದ್ಧ ಹಬೆ ಮನ, ಕಬೆ ಹಾಮ ಹೇರಬ ಶ್ರೀ ವೃಂದಾವನ, ರೂಪ ರಘುನಾಥ ಪದ ಹಾಯಿಬೆ ಆಕುತಿ. ಸ್ವಲ್ಪ ಮೇಲ್ ಮಾಡಿ ಬರ್ತದೆ. ಕಬೆ ಹಾಮ ಭಜುಬ ಶ್ರೀ ಯುಗಳ ಪ್ರೀತಿ. ಚೈತನ್ಯ ಮಹಾಪ್ರಭುಗಳ ನಾಮವನ್ನು ಜಪಿಸಿದಾಗ ಯಾವಾಗ ನನ್ನ ಮೈ ಮೇಲೆ ರೋಮಾಂಚನವಾಗುತ್ತದೆ, ಹರೇ ಕೃಷ್ಣ ಪುಣ್ಯ ನಾಮಗಳನ್ನು ಜಪಿಸಿದಾಗ ಯಾವಾಗ ನನ್ನ ಕಣ್ಣುಗಳಲ್ಲಿ ನಿರಂತರವಾಗಿ ಅಶ್ರುಧಾರೆ ಹರಿಯುತ್ತದೆ, ಯಾವಾಗ ನಿತ್ಯಾನಂದ ಪ್ರಭುಗಳ ನನ್ನ ಮೇಲೆ ಕರುಣೆ ತೋರಿ ಐಹಿಕ ಅನುಭೋಗದ ಎಲ್ಲಾ ಕಾಮನೆಗಳಿಂದ ನನ್ನನ್ನು ಮುಕ್ತಗೊಳಿಸುತ್ತಾರೋ, ಯಾವಾಗ ನನ್ನ ಮನಸ್ಸು ಐಹಿಕ ಸುಖಗಳನ್ನು ಕುರಿತ ಕಾಮನೆಗಳನ್ನು ಕಾಲುಷ್ಯದಿಂದ ಸಂಪೂರ್ಣವಾಗಿ ಮುಕ್ತವಾಗುತ್ತದೆ, ಅಂತಹ ಸಮಯದಲ್ಲಿ ಮಾತ್ರ ವೃಂದಾವನವನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಾಧ್ಯವಾಗುತ್ತದೆ. ರೂಪ ಗೋಸ್ವಾಮಿ ಮತ್ತು ರಘುನಾಥ ಗೋಸ್ವಾಮಿಗಳೇ ಮೊದಲಾದ 6 ಜನ ಗೋಸ್ವಾಮಿಗಳ ಬೋಧನೆಗಳ ಬಗೆಗೆ ಮಮತೆಯನ್ನು ಬೆಳೆಸಿಕೊಂಡಾಗ ಮಾತ್ರ ರಾಧಾ ಮತ್ತು ಕೃಷ್ಣರ ಮಧುರ ಪ್ರೇಮವನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಾಧ್ಯವಾದೀತು. ಚೈತನ್ಯ ಮಹಾಪ್ರಭುಗಳ ಭಕ್ತಿ ಸೇವೆಯಲ್ಲಿ ಮಗ್ನನಾದಾಗ ವ್ಯಕ್ತಿಯು ಕೂಡಲೇ ದೇವೋನ್ಮಾದ ಸ್ಥಿತಿಗೆ ಬರುತ್ತಾನೆ. ಅವನು ನಿತ್ಯಾನಂದ ಪ್ರಭುಗಳನ್ನು ಕುರಿತು ಪ್ರೇಮವನ್ನು ಬೆಳೆಸಿಕೊಂಡಾಗ ಐಹಿಕ ಪ್ರಪಂಚವನ್ನು ಕುರಿತ ಎಲ್ಲಾ ವ್ಯಾಮೋಹಗಳಿಂದ ಮುಕ್ತನಾಗುತ್ತಾನೆ. ಆ ಸಮಯದಲ್ಲಿ ಅವನು ವೃಂದಾವನದಲ್ಲಿ ಪ್ರಭುವಿನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಅರ್ಹನಾಗುತ್ತಾನೆ. ಆ ಸ್ಥಿತಿಯಲ್ಲಿ 6 ಜನ ಗೋಸ್ವಾಮಿಗಳನ್ನು ಕುರಿತು ಪ್ರೇಮವನ್ನು ಬೆಳೆಸಿಕೊಂಡಾಗ ರಾಧಾ ಮತ್ತು ಕೃಷ್ಣರ ನಡುವಣ ಮಧುರ ಪ್ರೇಮವನ್ನು ಅವನು ಅರ್ಥ ಮಾಡಿಕೊಳ್ಳಬಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳೊಡನೆ ನಿಕಟ ಸಂಬಂಧವನ್ನಿಟ್ಟುಕೊಂಡು ರಾಧಾ ಮತ್ತು ಕೃಷ್ಣರ ಸೇವೆಯಲ್ಲಿ ಮಧುರ ಭಾವದ ನೆಲೆಗೆ ಪದೋನ್ನತಿ ಪಡೆಯಲು ಪರಿಶುದ್ಧ ಭಕ್ತನ ವಿವಿಧ ಹಂತಗಳು ಇವು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಪರಿಶುದ್ಧ ಭಕ್ತರ ವಿವಿಧ ಹಂತಗಳು ಅಂತ ಹೇಳ್ತಾರೆ. ಹೇಗೆ ಅವರನ್ನು ನಾವು ಈಗ ಇಲ್ಲಿ ಶುದ್ಧ ಭಕ್ತರು, ಅಂತರಂಗ ಭಕ್ತರು. ಅಂತರಂಗ ಭಕ್ತರು ಅಂದ್ರೆ ಯಾರು ಅಂತ ಹೇಳಿದೆ. ಆ ಶುದ್ಧ ಭಕ್ತರು ಯಾರು, ಅವ್ರು ಯಾರ್ಯಾರು ಇಲ್ಲಿ ಭಗವಂತನ ಗೌಪ್ಯ ಭಕ್ತರಾಗಿರ್ತಾರೆ. ಗದಾಧರ ಪಂಡಿತರೇ ಮೊದಲಾದ ಭಕ್ತರನ್ನು ಪ್ರಭುವಿನ ಅಂತರಂಗ ಶಕ್ತಿಯ ಅವತಾರಗಳು ಎಂದು ಪರಿಗಣಿಸಲಾಗಿದೆ. ಅವರು ಪ್ರಭುವಿನ ಸೇವೆಯಲ್ಲಿ ಮಗ್ನರಾದ ಅಂತರಂಗ ಭಕ್ತರು. ಸದಾ ಪ್ರಭುವಿನ ಸೇವೆ ಬಿಟ್ರೆ ಬೇರೆ ಯಾವುದು ಮಾಡುದಿಲ್ಲ. ನಾವು ರಾಧಾರಾಣಿ ಇರ್ಬೋದು, ಇಲ್ಲಿ ಗದಾಧರ ಪಂಡಿತ ಇರ್ಬೋದು, ಹಾಗೆ ಅನೇಕ ಜನ ಭಕ್ತರು ಇರ್ತಾರೆ. ಗೋಸ್ವಾಮಿಗಳು 16 ಮತ್ತು 17ನೇ ಶ್ಲೋಕದಲ್ಲಿ ಸಂಬಂಧಪಟ್ಟಂತೆ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವರ ಅನುಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ. ಅಂತರಂಗ ಭಕ್ತರು ಶುದ್ಧ ಭಕ್ತರನ್ನು ಗುರುತಿಸಲು ನಿರ್ದಿಷ್ಟವಾದ ಚಹರೆಗಳಿವೆ. ಅವರದೊಂದು ಒಬ್ಬರನ್ನು ಗುರ್ತು ಹಿಡಿಬೇಕಾದ್ರೆ ಅವರದೊಂದು ಮುಖ ಭಾವ ನಾವು ನೋಡ್ಬೇಕಲ್ಲ. ಆತರ ಇವರು ಹೇಗೆ ನಾವು ಗುರ್ತು ಹಿಡಿಬಹುದು, ಅಂತರಂಗ ಭಕ್ತರು ಯಾರು, ಶುದ್ಧ ಭಕ್ತರು ಯಾರು ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಯಾರು ಭಗವಂತನ ಮಧುರ ಭಾವದಲ್ಲಿ ಇರ್ತಾರೆ, ಅಂದ್ರೆ ವಾತ್ಸಲ್ಯ ಭಾವ, ಆಮೇಲೆ ಸಖ್ಯನಾಗಿ, ದಾಸ್ಯನಾಗಿ, ಅವರ ಅನುಚರನಾಗಿ ಯಾರ್ಯಾರು ಇರ್ತಾರೆ ಅವರೆಲ್ಲ ಅಂತರಂಗ ಶಕ್ತಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತರಂಗ ಭಕ್ತರು ಮತ್ತು ಶುದ್ಧ ಭಕ್ತರನ್ನು ಗುರುತಿಸಲು ನಿರ್ದಿಷ್ಟವಾದ ಚಹರೆಗಳಿವೆ. ಎಲ್ಲಾ ಶುದ್ಧ ಭಕ್ತರು ಪ್ರಭುವಿನ ಶಕ್ತಿ ತತ್ವಗಳು. ಅವರಲ್ಲಿ ಕೆಲವರು ಮಧುರ ಭಾವದಲ್ಲಿ ಸ್ಥಿತರಾಗಿರ್ತಾರೆ, ಮತ್ತೆ ಇನ್ನು ಕೆಲವರು ಉಳಿದವರು ಮಕ್ಕಳ ವಾತ್ಸಲ್ಯ. ಈಗ ರಾಧಾರ ಇವಳು ಯಾರು, ಯಶೋಧಮಯ್ಯ
ಮತ್ತೆ ನಂದ ಮಹಾರಾಜ ಇವರೆಲ್ಲ ಮಕ್ಕಳ ವಾತ್ಸಲ್ಯದಲ್ಲಿ ಇರ್ತಾರೆ. ವಾತ್ಸಲ್ಯ ಭಾವ, ಭಾತೃತ್ವ. ಇವರು ಯಾರು ನಿತ್ಯಾನಂದ ಪ್ರಭುಗಳು, ಆಮೇಲೆ ಅಲ್ಲಿ ಇವರು ಭಾತೃತ್ವದಲ್ಲಿರ್ತಾರೆ. ಅನುಚರ ಭಾವ ಅಂದ್ರೆ ಅವರ ಜೊತೆಯಲ್ಲಿ ಅನುಸರಿಸಿಕೊಂಡು ಅವರ ಜೊತೆ ಹೋಗುವವರು, ಈ ಗೋಪ ಬಾಲಕರು ಇವರೆಲ್ಲ ಸ್ಥಿತರಾಗಿದ್ದಾರೆ. ನಿಶ್ಚಯವಾಗಿ ಅವರೆಲ್ಲರೂ ಭಕ್ತರೇ, ಆದ್ರೆ ತುಲನಾತ್ಮಕ ಅಧ್ಯಯನ ಮಾಡಿದಾಗ ಮಧುರ ಭಾವದಲ್ಲಿ ಇರ್ತಾರಂತೆ ಇವರೆಲ್ಲರೂ ಕೂಡ. ಈ ಯಾರು ವೃಂದಾವನದಲ್ಲಿ ಇರ್ತಾರೆ ಗೋಪಿಯರು, ಯಶೋದಮಯ್ಯ ಅವರ ಗೋಪ ಬಾಲಕರು ಇವರೆಲ್ಲ ಮಧುರ ಭಾವದಲ್ಲಿ ಇರ್ತಾರೆ ಅಂತ ಹೇಳಿ ಹೇಳಿದ್ರೆ, ಅಂದ್ರೆ ವಾತ್ಸಲ್ಯ ಭಾವ, ಸಖ್ಯ ಭಾವ, ದಾಸ್ಯ ಭಾವ ಎಲ್ಲ ಕೂಡ ಸೇರಿ ಅವರು ಮಧುರ ಭಾವದಲ್ಲಿ ಇರ್ತಾರೆ. ಇವರು ಅಂತರಂಗ ಶಕ್ತಿಗೆ ಬರ್ತಾರೆ ಅಂತ ಹೇಳ್ತಾರೆ. ಹೀಗೆ ದೇವೋತ್ತಮ ಪರಮಪುರುಷನಲ್ಲಿ ಮಧುರ ಭಾವ ಸಂಬಂಧವನ್ನು ಹೊಂದಿದ ಭಕ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಅತ್ಯಂತ ಅಂತರಂಗ ಭಕ್ತರು ಅಂತ ಹೇಳಿದ್ದಾರೆ. ಇವರೆಲ್ಲ ಅಂತರಂಗ ಭಕ್ತರು. ನಿತ್ಯಾನಂದ ಪ್ರಭು, ಅದ್ವೈತ ಪ್ರಭು ಸೇವೆಯಲ್ಲಿ ಮಗ್ನರಾಗಿರುವ ಭಕ್ತರು ಸಾಮಾನ್ಯವಾಗಿ ಹೆತ್ತವರ ಪ್ರೀತಿ, ಭಾತೃತ್ವ, ಅನುಚರ ಭಾವ ಮತ್ತು ತಟಸ್ಥ ಸಂಬಂಧಗಳಲ್ಲಿ ಇರುತ್ತಾರೆ ಅಂತ ಹೇಳಿದ್ರೆ, ಅಂತಹ ಭಕ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗೆಗೆ ಅಪಾರವಾದ ಮಮತೆಯನ್ನು ಬೆಳೆಸಿಕೊಂಡಿರ್ತಾರೆ. ಎಲ್ಲ ಭಾತೃತ್ವ ಅಂದ್ರೆ ಸಹೋದರ, ಆಮೇಲೆ ಸಖ್ಯ ಭಾವ, ಅನುಚರ, ಆಮೇಲೆ ಹೆತ್ತವರು, ವಾತ್ಸಲ್ಯ ಪ್ರೀತಿ, ಎಲ್ಲ ಪ್ರೀತಿಗಳನ್ನು ಅವರು ಭಗವಂತನ ಜೊತೆ ಬೆಳೆಸ್ಕೊಂಡಿರ್ತಾರೆ. ಅಪಾರವಾದ ಮಮತೆ ಅಲ್ಲಿ ಬೆಳೆಸ್ಕೊಂಡಿರ್ತಾರೆ. ಮಧುರ ಭಾವದಲ್ಲಿ ಅವರು ನಿಕಟ ಭಕ್ತರ ವರ್ತುರದೊಳಗೆ ನೆಲೆಗೊಳ್ತಾರೆ. ನಿಕಟ ಅಂದ್ರೆ ಭಗವಂತನ ಅತ್ಯಂತ ಸಂಪರ್ಕದಲ್ಲಿ ಭಕ್ತಿ ಸೇವೆಯಲ್ಲಿ ಕ್ರಮಾಗತ ವಿಕಾಸವನ್ನು ಶ್ರೀ ನರೋತ್ತಮ ದಾಸರು ಈ ತರ ಬಂದಿದ್ದಾರೆ. ಗೌರಾಂಗ ಕೀರ್ತನ ತರ ಹೇಳ ಅಂದ್ರೆ ಗೌರಾಂಗ ಪ್ರಭುಗಳು ಅವರು ಯಾವಾಗ ಅವರ ಒಂದು ಜಪವನ್ನು ಮಾಡ್ತಾ ಇರ್ತಾರೆ, ಆಗ ಅವ್ರ ಶರೀರ ಯಾವಾಗ ಪುಳಕ ಆಗ್ತದೆ, ಪುಳಕ ಆಗುದು ಅಂತ ಹೇಳಿದ್ರೆ ಒಂದು ಉನ್ಮಾದಕ್ಕೆ ಬರ್ತದೆ. ಹರಿಹರ ಹೇಳ ಮಾತಾಜಿ, ಕೀರ್ತನ ಹೇಳ ಇದು ಹೇಳಿ. ಗೌರಾಂಗ ಬಲಿತೆ ಹಬೆ ಪುಲಕ ಶರೀರ, ಹರಿ ಹರಿ ಬಲಿತೆ ನಯನ ಬಬೆ ನೀರ, ಆರಕ ಬೆನಿತ ಚಂದ ಕರುಣಾ ಕರೀಬೆ, ಸಂಸಾರ ವಾಸನ ಮೋರ ಕಬೆ ತು ಚಹಾಬೆ, ವಿಷಯ ಚಡಿಯ ಕಬೆ ಶುದ್ಧ ಹಾಬೆ ಮಾನ, ಕಬೆ ಹಮ ಹೇರಬ ಶ್ರೀ ವೃಂದಾವನ, ರೂಪ ರಘುನಾಥ ಪದೇ ಹಾಯಿ ಬೆ ಆಕುತಿ, ಕಬೆ ಹಮ ಭುಜಬ ಶ್ರೀ ಯುಗಲ ಪ್ರೀತಿ, ಗೌರಾಂಗ ಬಲಿತೆ ಹಬೆ ಪುಲಕ ಶರೀರ, ಹರಿ ಹರಿ ಬೋಲಿತೆ ನಯನ ಬಬೆ ನೀರ. ಅಂದ್ರೆ ಗೌರಾಂಗ ಅಂತ ನಾವು ಯಾವಾಗ ಚೈತನ್ಯ ಪ್ರಭುಗಳ ನಾಮವನ್ನು ಜಪಿಸ್ತೇವೆ ಆವಾಗ ನಮ್ಗೆ ರೋಮಾಂಚನ ಯಾವಾಗ ಆಗುವಂತದ್ದು. ಹರಿ ಹರಿ ಅಂತ ಹೇಳ್ಕೊಂಡು ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಹೋದಾಗ ನಮ್ಮ ಕಣ್ಣಲ್ಲಿ ಯಾವಾಗ ನೀರು ಬರುವಂತ ಅದನ್ನು ಹೇಳ್ತಾ ಇದ್ದಾರೆ. ಕಣ್ಣುಗಳಲ್ಲಿ ನಿರಂತರವಾಗಿ ಅಶ್ರುಧಾರೆ ಹರಿಯುತ್ತದೆ. ಯಾವಾಗ ನಿತ್ಯಾನಂದ ಪ್ರಭುಗಳು ನನ್ನ ಮೇಲೆ ಕರುಣೆ ತೋರಿ ಐಹಿಕ ಅನುಭೋಗದ ಎಲ್ಲ ಕಾಮನೆಗಳಿಂದ ನನ್ನನ್ನು ಮುಕ್ತಗೊಳಿಸುತ್ತಾರೆ. ನಿತ್ಯಾನಂದ ಪ್ರಭುಗಳು ಕರುಣಾಮಯ ಆಗಿರ್ತಾರೆ. ಅವರು ಏನ್ ಮಾಡ್ತಾರೆ, ಎಲ್ಲ ಕಾಮನೆಗಳು, ಐಹಿಕ ಕಾಮನೆಗಳನ್ನು ಮುಕ್ತಗೊಳಿಸ್ತಾರೆ ಅಂತ ಹೇಳಿದ್ರೆ, ಯಾವಾಗ ನನ್ನ ಮನಸ್ಸು ಐಹಿಕ ಸುಖಗಳನ್ನು ಕುರಿತ ಕಾಮನೆಗಳ ಕಲ್ಮಶದಿಂದ ಸಂಪೂರ್ಣವಾಗಿ ಮುಕ್ತ ಆಗ್ತದೆ, ಅಂತಹ ಸಮಯದಲ್ಲಿ ಮಾತ್ರ ನಾನು ವೃಂದಾವನವನ್ನು ಅರ್ಥ ಮಾಡಿಕೊಳ್ಬಹುದು. ಇಲ್ಲದ್ರೆ ವೃಂದಾವನ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗಿಲ್ಲ. ರೂಪ ಗೋಸ್ವಾಮಿ ಯಾರೆಲ್ಲ ಇದ್ದಾರೆ ನೋಡಿ, ಎಲ್ಲ ಗೋಸ್ವಾಮಿಗಳು, ರೂಪ ಗೋಸ್ವಾಮಿ, ರಘುನಾಥ ಗೋಸ್ವಾಮಿ, ಹೀಗೆ 6 ಜನ ಗೋಸ್ವಾಮಿಗಳ ಬೋಧನೆಗಳನ್ನು ನಾವು ಕೇಳಬೇಕು. ಬಗೆಗೆ ಮಮತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಅವ್ರು ಏನೇನ್ ಹೇಳಿದರೆ ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು. ಇದು ಒಂದು. ಆಮೇಲೆ ರಾಧಾಕೃಷ್ಣರ ಮಧುರ ಪ್ರೇಮವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಇದು ನಮ್ಗೆ ಆ ಗೋಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಅದರ ಮೇಲೆ ನಮ್ಗೆ ಮಮತೆ ಇರ್ಬೇಕು ಅಂತ ಹೇಳಿದ್ರೆ, ಸ್ಕ್ರೋಲ್ ಮಾಡಿ ಮಾತಾಜಿ ಸ್ವಲ್ಪ ಸ್ಕ್ರೋಲ್ ಮಾಡಿ. ಆಮೇಲೆ ಚೈತನ್ಯ ಮಹಾಪ್ರಭುಗಳ ಭಕ್ತಿ ಸೇವೆಯಲ್ಲಿ ಮಗ್ನನಾದಾಗ ಅವರ ಭಕ್ತಿ ಸೇವೆಯಲ್ಲಿ ತೊಡಗ 6 ಜನ ಗೋಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಅವರ ಏನು ಇದಿದೆ ಬೋಧನೆಗಳು, ಅದರ ಮೇಲೆ ನಮ್ಗೆ ಮಮತೆ ಇರಬೇಕು. ಅದನ್ನ ಮಮತೆ ಬೆಳೆಸ್ಕೊಂಡಾಗ ನಮ್ಗೆ ರಾಧಾಕೃಷ್ಣನ ಮಧುರ ಪ್ರೇಮ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಆಮೇಲೆ ಚೈತನ್ಯ ಮಹಾಪ್ರಭುಗಳ ಭಕ್ತಿ ಸೇವೆಯಲ್ಲಿ ನಾವು ಮಗ್ನರಾಗ್ಬೇಕು. ಆಮೇಲೆ
ಏನಾಗ್ತದೆ, ಅವರು ನಿತ್ಯಾನಂದ ಪ್ರಭುಗಳನ್ನು ಕುರಿತ ಪ್ರೇಮವನ್ನು ಬೆಳೆಸಿಕೊಂಡಾಗ ಐಹಿಕ ಪ್ರಪಂಚವನ್ನು ಕುರಿತ ಎಲ್ಲ ವ್ಯಾಮೋಹದಿಂದ ಮುಕ್ತರಾಗ್ತದೆ. ನಿತ್ಯಾನಂದ ಪ್ರಭುಗಳ ಮೇಲೆ ನಾವು ಪ್ರೇಮವನ್ನು ಬೆಳೆಸಬೇಕು. ಆ ಸಮಯದಲ್ಲಿ ಬೃಂದಾವನದಲ್ಲಿನ ಪ್ರಭುವಿನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗ್ತದೆ. ಆ ಸ್ಥಿತಿಯಲ್ಲಿ 6 ಜನ ಗೋಸ್ವಾಮಿಗಳನ್ನು ಪ್ರೇಮವನ್ನು ಬೆಳೆಸಿಕೊಂಡಾಗ ರಾಧಾ ಮತ್ತು ಕೃಷ್ಣರ ನಡುವಣ ಮಧುರ ಪ್ರೇಮವನ್ನು ಅರ್ಥ ಮಾಡಿಕೊಳ್ಳಬೇಕು ಹೇಳಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ನಿಕಟ ಸಂಬಂಧವನ್ನು ಇಟ್ಟುಕೊಂಡು ರಾಧಾಕೃಷ್ಣನ ಸೇವೆಯಲ್ಲಿ ಮಧುರ ಭಾವದ ನೆಲೆಗೆ ಪದೋನ್ನತಿ ಪಡೆಯುವ ಹಂತಗಳು ಇವು. ನೀವು ಹೇಗೆ ಮೇಲೆ ಹೋಗ್ಬೇಕು, ಆ ಭಕ್ತಿ ಸೇವೆಯಿಂದ ಪದೋನ್ನತಿ ಹೊಂದಬೇಕು ಅಂತಾದ್ರೆ ನಿಮ್ಗೆ ಫಸ್ಟ್ ಗೋಸ್ವಾಮಿಗಳ ಮಾರ್ಗದರ್ಶನ, ಅವ್ರು ಏನ್ ಹೇಳಿರ್ತಾರೆ ಬೋಧನೆಗಳು, ಅದನ್ನ ನಾವು ಅನುಸರಿಸಬೇಕು. ಚೈತನ್ಯ ಮಹಾಪ್ರಭುಗಳನ್ನು ಭಕ್ತಿ ಸೇವೆ ಮಾಡ್ಬೇಕು. ನಿತ್ಯಾನಂದ ಪ್ರಭುಗಳನ್ನು ಪ್ರೇಮದಿಂದ ನಾವು ಅವರನ್ನು ಇದು ಮಾಡ್ಬೇಕು. ಆಮೇಲೆ ಅವ್ರು ನಮ್ಮ ವ್ಯಾಮೋಹಗಳನ್ನೆಲ್ಲ ತೆಗೆದು ಬಿಡ್ತಾರೆ. ಆ ನಂತರ 6 ಜನ ಗೋಸ್ವಾಮಿಗಳ ಪ್ರೇಮವನ್ನು ನಾವು ಯಾವಾಗ ಬೆಳೆಸ್ಕೊಳ್ತೇವೆ ಆಗ ಮಾತ್ರ ನಮ್ಗೆ ಇದು ಅರ್ಥ ಆಗ್ತದೆ. ಪ್ರೇಮದ ಬಗ್ಗೆ, ರಾಧಾಕೃಷ್ಣರ ಪ್ರೇಮ ಅಥವಾ ಮಧುರ ಭಾವ ಅದರ ನೆಲೆಗೆ ಪದೋನ್ನತಿ ನಾವು ಹೊಂದಲಿಕ್ಕೆ ಆ ಶುದ್ಧ ಭಕ್ತನಿಗೆ ಸಾಧ್ಯವಾಗ್ತದೆ. ಇದು ಅವನ ಹಂತಗಳು ಅಂತ ಹೇಳ್ತಾರೆ. ಹಂತ ಹಂತವಾಗಿ ನಾವು ಉನ್ನತಿಗೆ ಏರ್ಬೇಕು ಅಂತ ಹೇಳಿದ್ದಾರೆ. ಶ್ಲೋಕ 18 ಮತ್ತೆ 19. ಜ್ಞಾನ ಸಬಾಲಯಿ ಪ್ರಭುರ ನಿತ್ಯ ವಿಹಾರ, ಜ್ಞಾನ ಸಬಾಲಯಿ ಪ್ರಭುರ ಕೀರ್ತನ ಪ್ರಚಾರ, ಜ್ಞಾನ ಸಬಾಲಯಿ ತರೇನ ಪ್ರೇಮ ಪ್ರೇಮ. ಹರೇ ಕೃಷ್ಣ. ಲಲಿತಾ और पुजारी माताजी, ओदी माताजी. ललिता और पुजारी माताजी. गीता माताजी. ಓದ್ತೇನೆ ಮಾತಾಡಿ. हाँ ओदी. ಈಗ ಬೇಗ ಓದಿ, ಎಷ್ಟು ವೇಸ್ಟ್ ಆಗ್ತಾ ಇದೆ. ಯಾಯಿ ಸಬಲೈ ಪ್ರಭುರ ನಿತ್ಯ ವಿಹಾರ, ಯಾಯಿ ಸಬಲೈ ಪ್ರಭುರ ಕೀರ್ತನ ಪ್ರಚಾರ, ಯಾಯಿ ಸಬಲೈ ಕರೆನ ಪ್ರೇಮ ಆಸ್ವಾದನಂ, ಯಾಯಿ ಸಬಲೈ ದಾನ ಕರೆ ಪ್ರೇಮ ಧನಂ. ಯಾಯಿ ಸಭಾ ಎಲ್ಲ, ಲೈ ಸಂಘದಲ್ಲಿ ಸೇರುವುದು, ಪ್ರಭುಗಳ ನಿತ್ಯ ಶಾಶ್ವತ, ವಿಹಾರ ಲೀಲೆ, ಯಾಯಿ ಸಭಾ ಇರುವವರೆಲ್ಲ, ಲೈ ಸಂಘದಲ್ಲಿ ಸೇರುವುದು, ಪ್ರಭುಗಳ ಕೀರ್ತನ ಸಂಕೀರ್ತನ ಪ್ರಚಾರ ಆಂದೋಲನ, ಯಾಯಿ ಸಭಾ ಯಾರೊಡನೆ, ಲೈ ಸಂಘದಲ್ಲಿ, ಕರೇನ ಅವರು ಮಾಡುತ್ತಾರೆ, ಪ್ರೇಮ ದೈವ ಪ್ರೇಮ, ಆಸ್ವಾದಿಸುವುದು, ಯಾಯಿ ಸಭಾ ಯಾರ, ಲೈ ಸಂಘದಲ್ಲಿ, ದಾನ ಕರೆ ದಾನವನ್ನು ಕೊಡುವುದು, ಪ್ರೇಮಧನ ದೇವೋತ್ತಮನ ಪ್ರೇಮ. ಅನುವಾದ: ಅಂತರಂಗ ಭಕ್ತರು ಅಥವಾ ಶಕ್ತಿಗಳು ಎಲ್ಲಾ ಪ್ರಭುವಿನ ಲೀಲೆಗಳಲ್ಲಿ ನಿತ್ಯ ಸಂಗತಿಗಳು. ಅಂತವರೊಡನೆ ಮಾತ್ರ ಸಂಕೀರ್ತನ ಆಂದೋಲನವನ್ನು ಪ್ರಚಾರ ಮಾಡಲು ಪ್ರಭು ಅವತರಿಸುತ್ತಾನೆ. ಅಂತವರೊಡನೆ ಮಾತ್ರ ಪ್ರಭು ಮಧುರ ಪ್ರೇಮದ ರಸವನ್ನು ಆಸ್ವಾದಿಸುತ್ತಾನೆ. ಅಂತಹವರ ಸಂಘದಲ್ಲಿ ಮಾತ್ರ ಜನಸಾಮಾನ್ಯರಲ್ಲಿ ದೈವ ಪ್ರೇಮವನ್ನು ವಿತರಣೆ ಮಾಡುತ್ತಾನೆ. ಭಾವಾರ್ಥ: ಪರಿಶುದ್ಧ ಭಕ್ತರು ಮತ್ತು ಅಂತರಂಗ ಅಥವಾ ಗೋಪ್ಯ ಭಕ್ತರ ನಡುವಣ ವ್ಯತ್ಯಾಸಗಳನ್ನು ಗುರುತಿಸುತ್ತಾ ಶ್ರೀ ರೂಪ ಗೋಸ್ವಾಮಿಯವರು ತಮ್ಮ ಗ್ರಂಥ ಉಪದೇಶಾಮೃತದಲ್ಲಿ ಕೆಳಕಂಡ ಕ್ರಮಾನುಗತ ವಿಕಾಸ ಪ್ರಕ್ರಿಯೆಯನ್ನು ಸೂಚಿಸುತ್ತಾರೆ. ಅನೇಕ ಸಹಸ್ರ ಕರ್ಮಿಗಳಲ್ಲಿ ಪರಿಪೂರ್ಣ ವೇದ ಜ್ಞಾನದಲ್ಲಿ ಸ್ಥಿತನಾದ ಒಬ್ಬನು ಉತ್ತಮ ಅನೇಕ ವಿದ್ವಾಂಸರು ದಾರ್ಶನಿಕರಲ್ಲಿ ಐಹಿಕ ಬಂಧನದಿಂದ ದಿಟವಾಗಿಯೂ ಬಿಡುಗಡೆಯಾದವನು ಉತ್ತಮ ದಿಟವಾಗಿಯೂ ಬಿಡುಗಡೆಯಾದ ಅಂತಹ ಅನೇಕ ಜನರಲ್ಲಿ ದೇವೋತ್ತಮ ಪರಮ ಪುರುಷನ ಭಕ್ತನಾದವನು ಶ್ರೇಷ್ಠ. ದೇವೋತ್ತಮ ಪರಮ ಪುರುಷನ ಅಂತಹ ಅನೇಕ ದಿವ್ಯ ಪ್ರೇಮಗಳಲ್ಲಿ ಗೋಪಿಕೆಯರು ಶ್ರೇಷ್ಠ. ಗೋಪಿಕೆಯರಲ್ಲಿ ಶ್ರೀಮತಿ ರಾಧಿಕಾ ಶ್ರೇಷ್ಠಳು. ಶ್ರೀಮತಿ ರಾಧಿಕಾ ಪ್ರಭು ಕೃಷ್ಣನಿಗೆ ಬಹಳ ಪ್ರಿಯರಾದವಳು. ಹಾಗೆಯೇ ಅವಳ ಕೊಳಗಳಲ್ಲಿ ಶ್ಯಾಮಕುಂಡ, ರಾಧಾಕುಂಡಗಳು ದೇವೋತ್ತಮ ಪರಮ ಪುರುಷನಿಗೆ ಬಹಳ ಪ್ರಿಯವಾದವು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ಭಾಷ್ಯದಲ್ಲಿ ವ್ಯಾಖ್ಯಾನಿಸುತ್ತಾ 5 ತತ್ವಗಳಲ್ಲಿ 2 ಶಕ್ತಿಗಳು, ಶಕ್ತಿ ತತ್ವ ಮತ್ತು ಇತರ 3 ಶಕ್ತಿವಂತರು ಶಕ್ತಿಮಾನ ತತ್ವ ಎಂದು ತಿಳಿಸಿದ್ದಾರೆ.
ಪರಿಶುದ್ಧ ಭಕ್ತರು ಮತ್ತು ಅಂತರಂಗ ಭಕ್ತರಿಬ್ಬರು ಕೃಷ್ಣ ಪ್ರಜ್ಞೆ ಎಂಬ ಹಿತಕರ ಸಂಸ್ಕೃತಿಯಲ್ಲಿ ಮಗ್ನರಾಗಿದ್ದಾರೆ. ತಾತ್ವಿಕ ಊಹಾಪೋಹಗಳಿಂದ ಅಥವಾ ಕಾಮ್ಯ ಕರ್ಮಗಳಿಂದ ಅವರು ಕಲುಷಿತಗೊಂಡಿಲ್ಲ. ಅವರೆಲ್ಲರೂ ಪರಿಶುದ್ಧ ಭಕ್ತರೆಂದು ಪ್ರಸಿದ್ಧರು. ಅವರಲ್ಲಿ ಕೇವಲ ಮಧುರ ಭಾವದಲ್ಲಿ ಮಗ್ನರಾಗಿರುವವರನ್ನು ಮಾಧುರ್ಯ ಭಕ್ತರು ಅಥವಾ ಅಂತರಂಗ ಭಕ್ತರು ಎಂದು ಕರೆಯುತ್ತಾರೆ. ಹೆತ್ತವರ ಪ್ರೇಮ, ಭಾತೃತ್ವ ಮತ್ತು ಅನುರಚರ ಭಾವದಲ್ಲಿ ಪ್ರೇಮ ಇವೆಲ್ಲವೂ ದೇವರನ್ನು ಕುರಿತು ಮಧುರ ಪ್ರೇಮದಲ್ಲಿ ಸೇರಿವೆ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಗೋಪ್ಯ ಭಕ್ತನು ಪ್ರಭುವಿನ ಪರಿಶುದ್ಧ ಭಕ್ತ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ನಿಕಟ ವಿಸ್ತರಣೆಯಾದ ನಿತ್ಯಾನಂದ ಪ್ರಭುಗಳೊಡನೆ ತಮ್ಮ ಲೀಲೆಗಳನ್ನು ಅನುಭವಿಸುತ್ತಾರೆ. ಅವರು ಪರಿಶುದ್ಧ ಭಕ್ತರು ಮತ್ತು ಮೂವರು ಪುರುಷ ಅವತಾರಗಳಾದ ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಮತ್ತು ಕ್ಷೀರೋದಕಶಾಹಿ ವಿಷ್ಣು ಸಂಕೀರ್ತನ ಆಂದೋಲನವನ್ನು ಪ್ರಚಾರ ಮಾಡಲು ಸದಾ ಪರಮ ಪ್ರಭುವಿನ ಜೊತೆಯಲ್ಲಿ ಇರುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಶುದ್ಧ ಭಕ್ತರು ಅವರ ಬಗ್ಗೆ ಹೇಳಿದ್ದಾರೆ, ಯಾರ್ಯಾರು ಅನ್ನೋದನ್ನು, ಯಾರು ಪ್ರಿಯರು ಅದರ ಬಗ್ಗೆ ಹೇಳಿದ್ದಾರೆ. ಅಂತರಂಗ ಭಕ್ತರು ಮತ್ತೆ ಶಕ್ತಿಗಳು ಎಲ್ಲ ಪ್ರಭುವಿನ ಲೀಲೆಗಳಲ್ಲಿ ನಿತ್ಯ ಸಂಗಾತಿಗಳು. ಈ ಅಂತರಂಗ ಭಕ್ತರು ಅಂದ್ರೆ ಗೊತ್ತಾಯ್ತು ನಿಮ್ಗೆ, ಯಾರ್ಯಾರು ಇದ್ರು ಮಾತೃವಾತ್ಸಲ್ಯದಲ್ಲಿರ್ತಾರೆ, ಸಹೋದರ ಭಾವದಲ್ಲಿ ಇರ್ತಾರೆ, ಭಾರತರು ಅನುಚರರಾಗಿರ್ತಾರೆ ಅವರದ್ದು. ಇವರೆಲ್ಲ ಅಂತರಂಗ ಶಕ್ತಿಗಳು, ಪ್ರಭುವಿನ ಲೀಲೆಗಳಲ್ಲಿ ಅವರು ನಿತ್ಯ ಸಂಗಾತಿಗಳು. ಅಂತವರೊಡನೆ ಮಾತ್ರ ಸಂಕೀರ್ತನ ಆಂದೋಲನದಲ್ಲಿ ಪ್ರಚಾರ ಮಾಡಿದ ಪ್ರಭು ಅವತರಿಸಿ ಬರ್ತಾನೆ. ಅಂತವರೊಡನೆ ಮಾತ್ರ ಪ್ರಭು ಮಧುರ ಪ್ರೇಮದ ರಸವನ್ನು ಆಸ್ವಾದಿಸುತ್ತಾನೆ. ಮಧುರ ಪ್ರೇಮ, ಈ ಅಂತರಂಗ ಭಕ್ತರಲ್ಲಿ ಮಧುರ ಪ್ರೇಮವನ್ನು ಆಸ್ವಾದನೆ ಮಾಡ್ತಾರೆ, ಮಧುರ ರಸ. ಅಂಥವರ ಸಂಘದಲ್ಲಿ ಮಾತ್ರ ಜನಸಾಮಾನ್ಯ ದೈವ ಪ್ರೇಮವನ್ನು ವಿತರಣೆ ಮಾಡುತ್ತಾರೆ. ಅವರಿಗೆಲ್ಲ ದೈವ ಪ್ರೇಮವನ್ನು ಕೊಡ್ತಾರೆ. ಅಂತಹ ಜನರಿಗೆ ಅಂತಹ ಒಂದು ಸಂಘದಲ್ಲಿ ಮಾತ್ರ ದೈವ ಪ್ರೇಮವನ್ನು ಹಂಚುತ್ತಾನೆ ಭಗವಂತ. ಭಾವಾರ್ಥ ಮೇಲೆ ಮಾಡಿ. ಪರಿಶುದ್ಧ ಭಕ್ತರು ಮತ್ತು ಅಂತರಂಗ ಮತ್ತು ಗೌಪ್ಯ ಭಕ್ತರು. ಗೌಪ್ಯ ಅಂದ್ರೆ ಅಂತರಂಗ, ಒಳಗೆ ಕಾಣಿಸುವುದಿಲ್ಲ, ನಡುವಣ ವ್ಯತ್ಯಾಸಗಳನ್ನು ಗುರುತಿಸುತ್ತಾ ಶ್ರೀ ರೂಪ ಗೋಸ್ವಾಮಿಯವರು ತಮ್ಮ ಗ್ರಂಥ ಉಪದೇಶಾಮೃತದಲ್ಲಿ ಕೆಳಕಂಡ ಕ್ರಮಾನುಗತ ವಿಕಾಸ ಪ್ರಕ್ರಿಯೆಯನ್ನು ಸೂಚಿಸುತ್ತಾರೆ. ಅನೇಕ ಸಹಸ್ರ ಕರ್ಮಿಗಳಲ್ಲಿ ಪರಿಪೂರ್ಣ ವೇದಜ್ಞಾನದಲ್ಲಿ ಸ್ಥಿತನಾದ ಒಬ್ಬನು. ಅಂದ್ರೆ ಎಲ್ಲ ಕರ್ಮಿಗಳು, ಸಹಸ್ರ ಕರ್ಮಿಗಳಲ್ಲಿ ಮತ್ತೆ ವೇದಜ್ಞಾನದಲ್ಲಿ ಸ್ಥಿತನಾದ ಒಬ್ಬ. ಅಂತಹ ಅನೇಕ ವಿದಗ್ಧ ವಿದ್ವಾಂಸರಿರ್ತಾರಂತೆ. ತುಂಬಾ ಜನ ವೇದವನ್ನು ತಿಳ್ಕೊಂಡಿರ್ತಾರೆ, ಕರ್ಮಕಾಂಡಗಳನ್ನು ಮಾಡ್ತಾ ಇರ್ತಾರೆ. ಅವರು ದಾರ್ಶನಿಕರಲ್ಲಿ ಐಹಿಕ ಬಂಧನದಿಂದ ದಿಟವಾಗಿಯೂ ಬಿಡುಗಡೆಯಾದವನು ಅಂತ ಹೇಳ್ತಾರೆ. ಐಹಿಕ ಬಂಧನದಿಂದ ಅಂತಹ ಕೆಳಗೆ ಮಾಡಿ ಮಾತಾಜಿ, ಅರ್ಥ ಆಗಿಲ್ಲ. ಅನೇಕ ಸಹಸ್ರ ಕರ್ಮಿಗಳಲ್ಲಿ ಪರಿಪೂರ್ಣ ವೇದಜ್ಞಾನದಲ್ಲಿ ಸ್ಥಿತನಾದ ಒಬ್ಬನು. ಪರಿಪೂರ್ಣ ವೇದಜ್ಞಾನದಲ್ಲಿ ಸ್ಥಿತನಾದ ಒಬ್ಬನು ಉತ್ತಮ. ಅಂತಹ ಅನೇಕ ವಿದಗ್ಧ ವಿದ್ವಾಂಸರು ಮತ್ತು ದಾರ್ಶನಿಕರಲ್ಲಿ ಐಹಿಕ ಬಂಧನದಿಂದ ದಿಟವಾಗಿಯೂ ಬಿಡುಗಡೆಯಾದವರು ಉತ್ತಮ. ಅಂದ್ರೆ ಅಂತವರು ಕರ್ಮಿಗಳಲ್ಲಿ ಇರ್ತಾರೆ, ವೇದಜ್ಞಾನದಲ್ಲಿ ಸ್ಥಿತನಾಗಿರ್ತಾನೆ. ಅವರು ಅನೇಕ ವಿದಗ್ಧ ವಿದ್ವಾಂಸರು ಮತ್ತು ದಾರ್ಶನಿಕರಲ್ಲಿ ಆಗಿದ್ರು ಕೂಡ ಐಹಿಕ ಬಂಧನದಿಂದ ಅವರು ಬಿಡುಗಡೆ ಆಗಿರ್ಬೇಕು. ಅಂತವರು ಮಾತ್ರ ಉತ್ತಮ. ಐಹಿಕ ಬಂಧನದಿಂದ ದಿಟವಾಗಿ ನಿಜವಾಗಿ ಅವರು ಯಾವಾಗ ಬಿಡುಗಡೆ ಆಗ್ತಾರೆ ಅಂತವರು ಉತ್ತಮ ಹೇಳ್ತಾರೆ. ಮತ್ತೆ ಉತ್ತಮ ಭಕ್ತನಾದವನು ಶ್ರೇಷ್ಠ. ಅಂತ ಭಕ್ತ ಶ್ರೇಷ್ಠ ಅಂದ್ರೆ ಎಲ್ಲದರಿಂದ ಅವನು ಬಿಡುಗಡೆ ಆಗ್ಬೇಕು, ಐಹಿಕ ಬಂಧನದಿಂದ ಬಿಡುಗಡೆ ಆಗಿರ್ಬೇಕು. ಅನೇಕ ಜನರಲ್ಲಿ ದೇವೋತ್ತಮ ಪರಮ ಪುರುಷನು ಭಕ್ತನಾದವನು ಶ್ರೇಷ್ಠ. ಇಂಥವರು ಅವರು ಭಕ್ತರಾಗ್ತಾರೆ, ಅಂತವರು ಶ್ರೇಷ್ಠರು. ದೇವೋತ್ತಮ ಪರಮ ಪುರುಷನ ಅಂತ ಅನೇಕ ದಿವ್ಯ ಪ್ರೇಮಿಗಳಲ್ಲಿ ಗೋಪಿಯರು ಶ್ರೇಷ್ಠ. ಅಂದ್ರೆ ಈ ತರ ಎಲ್ಲ ಐಹಿಕ ಬಂಧನದಿಂದ ಬಿಡುಗಡೆ ಆದವರಲ್ಲಿ ಗೋಪಿಯರು ಶ್ರೇಷ್ಠರು. ಗೋಪಿಯರಲ್ಲಿ ಕೂಡ ರಾಧಾರಾಣಿ ಅತಿ ಶ್ರೇಷ್ಠರು. ಶ್ರೀಮತಿ ರಾಧಾರಾಣಿ ಅಲ್ಲಿ ಅವಳು ಪ್ರಿಯಳು, ಆದ್ರೆ ಅವಳ ಕೊಳ ಇದೆ ಅಲ್ವಾ, ರಾಧಾಕುಂಡ ಶ್ಯಾಮಕುಂಡ, ಅದು ಇನ್ನೂ ನನಗೆ ಇಷ್ಟ, ಇದರಿಂದ ನನಗೆ ಪ್ರಿಯವಾದದ್ದು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆಮೇಲೆ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ಅನುಭಾಷದಲ್ಲಿ ವ್ಯಾಖ್ಯಾನಿಸುತ್ತಾ 5 ತತ್ವಗಳಲ್ಲಿ 2 ಶಕ್ತಿಗಳಿವೆ. ಒಂದು ಶಕ್ತಿ ತತ್ವ ಮತ್ತೊಂದು ಶಕ್ತಿಮಾನ್. ಅವ್ರು 3 ಜನ ಶಕ್ತಿಮಾನ್. ಯಾರು? ಗದಾಧರ ಪಂಡಿತ, ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು, ಅದ್ವೈತ ಆಚಾರ್ಯರು ಶಕ್ತಿಮಾನ್. ಮತ್ತೆ ಇವರು ಇಬ್ರು ಶ್ರೀವಾಸ ಮತ್ತೆ ಗದಾಧರ, ಇವರು ಶಕ್ತಿ ತತ್ವ ಇಲ್ಲಿ ಅಂತ ಹೇಳಿದ್ದಾರೆ ಎಂದು ತಿಳಿಸಿದ್ದಾರೆ. ಪರಿಶುದ್ಧ ಭಕ್ತರು ಮತ್ತೆ ಅಂತರಂಗ ಭಕ್ತರಿಬ್ಬರು ಕೃಷ್ಣ ಪ್ರಜ್ಞೆ ಎಂಬ ಹಿತಕರ ಸಂಸ್ಕೃತಿಯಲ್ಲಿ ಮಗ್ನರಾಗಿದ್ದಾರೆ. ತಾತ್ವಿಕ ಊಹಾ ಅಥವಾ
ಕಾಮ್ಯ ಕರ್ಮಗಳಿಂದ ಅವರು ಕಲುಷಿತಗೊಂಡಿಲ್ಲ. ಈ ಅಂತರಂಗ ಭಕ್ತರಿರ್ಬೋದು, ಆಮೇಲೆ ಶುದ್ಧ ಭಕ್ತರಿರ್ಬೋದು, ಈ ಭೌತಿಕದ ಕಾಮ್ಯ ಕರ್ಮಗಳು ಏನು ನಮ್ಮ ಕಾಮ, ಕ್ರೋಧ, ಲೋಭ, ಮೋಹ, ಮದನ ಮತ್ಸರಗಳಿಂದ ಬರುವಂತ ಕಲ್ಮಶಗಳಿದೆಯಲ್ಲ, ಅದ್ರ ಯಾವ್ದ್ರಿಂದ ಅವರು ಕಲುಷಗೊಂಡಿಲ್ಲ. ಅವರೆಲ್ಲರೂ ಪರಿಶುದ್ಧ ಭಕ್ತರೆಂದು ಪ್ರಸಿದ್ಧರು. ಅವರಲ್ಲಿ ಕೇವಲ ಮಧುರ ಭಾವದಲ್ಲಿ ಮಗ್ನರಾಗಿರುವವರನ್ನು ಮಾಧುರ್ಯ ಭಕ್ತರು ಅಥವಾ ಅಂತರಂಗ ಭಕ್ತರು ಎಂದು ಕರೆಯುತ್ತಾರೆ. ಮಧುರ ಭಾವ ನಿಮಗೆ ಗೊತ್ತಾಗಿದೆ ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೆತ್ತವರ ಪ್ರೇಮ, ಮಾತೃವಾತ್ಸಲ್ಯ, ಭ್ರಾತೃತ್ವ, ಸಹಚರ, ಅವರ ಜೊತೆಯಲ್ಲಿ ಕೋಪ ಬಾಲಕರು, ಇದನ್ನು ಪರಿಶುದ್ಧ ಹೇಳಿದ್ದಾರೆ. ನಿಕಟ ಅಂದ್ರೆ ಹತ್ತಿರ. ಅಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ಮತ್ತೆ ಸ್ವಲ್ಪ ಜಾಸ್ತಿ ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಇನ್ನೊಂಚೂರು ಮಧುರ ಪ್ರೇಮ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ನಿಕಟ ವಿಸ್ತರಣೆಯಾದ ನಿತ್ಯಾನಂದ ಪ್ರಭುಗಳೊಡನೆ ತಮ್ಮ ಲೀಲೆಗಳನ್ನು ಅನುಭವಿಸುತ್ತಾರೆ. ಅವರ ಪರಿಶುದ್ಧ ಭಕ್ತರು ಮತ್ತು 3 ಪುರುಷ ಅವತಾರಗಳಾದ ಕಾರಣೋದಕ ಶಾಯಿ ವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು, ಇವರು 3 ಜನ ಅದ್ವೈತ ಆಚಾರ್ಯರ ಒಳಗಿದ್ದಾರೆ. ಅವರು ಈ ಸಂಕೀರ್ತನ ಆಂದೋಲನವನ್ನು ಪ್ರಚಾರ ಮಾಡಲು ಸದಾ ಪರಮ ಪ್ರಭುವಿನ ಜೊತೆಯಲ್ಲಿ ಇರುತ್ತಾರೆ. ಯಾರೆಲ್ಲ? ನಿತ್ಯಾನಂದ ಪ್ರಭುಗಳು ಮತ್ತೆ ಅದ್ವೈತಾಚಾರ್ಯರು. ಅದ್ವೈತಾಚಾರ್ಯ ಮಹಾವಿಷ್ಣು, ಅಲ್ಲಿ 3 ಜನ ಪುರುಷ ಅವತಾರಗಳು ಅವರ ಜೊತೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು 3 ಜನ ಕೂಡ ಈ ಆಂದೋಲನ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಪ್ರಭು ಜೊತೆ ಅಂತ ಹೇಳಿದ್ದಾರೆ. ಹರೇ ಕೃಷ್ಣ. ನಿಲ್ಲಿಸ್ಬೇಕಾ? 6 ಗಂಟೆ 6 ನಿಮಿಷ ಆಗಿದೆ. ಮಾಡ್ತೀರಾ ಇನ್ನೊಂದು? ಮಾಡ್ಬೋದು. ಪ್ರತಿ ಆಸಿಯ ಪೂರ್ವ ಪ್ರೇಮ ಭಾಂಡಾರೇ ಮುದ್ರಾ ಘಾಡಿಯ ವಾಜೆ ಮಿಲಿ ಲೂಟೆ ಪ್ರೇಮ ಕರೆ ಆಸ್ವಾದನ ಯತ ಯತ ಪ್ರಿಯೇ ತೃಷ್ಣ ಬಾಡೆ ಅನುಕ್ಷಣ. ಚೆನ್ನಾಗಿದೆ ಇದು ಶ್ಲೋಕ. ಕೃಷ್ಣ. ಗೀತಾ ಮಾತಾಜಿ. ಕೃಷ್ಣ ಮಾತಾಜಿ. ಅರ್ಥ ಚೆನ್ನಾಗಿದೆ. ಹರೇ ಕೃಷ್ಣ ಮಾತಾಜಿ. 6 ಗಂಟೆಗೆ ನಿಲ್ಲಿಸಿ, ಯಾಕೆಂದ್ರೆ ಕೆಲವು ಸಲ ಮೀಟಿಂಗ್ ಎಲ್ಲ ಇದ್ರೆ ಕಷ್ಟ ಆಗ್ತದೆ. ಸ್ಟಾಪ್ ಮಾಡ್ಬೇಕಾ ಈಗ? ಸ್ಟಾಪ್ ಮಾಡುವ. ಅದು ತುಂಬಾ ದೊಡ್ಡದು ಇದೆಯಾ ಚಿಕ್ಕದಿದೆಯಾ ನೋಡಿ? ಚಿಕ್ಕದಿದೆ, ಭಾವಾರ್ಥನು ಚಿಕ್ಕದಾದ್ರೆ ಮುಗಿಸಿಬಿಡಿ, ಓದಿದ್ರಿ ಅಲ್ಲ. ಓಕೆ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಕಳಿಸಿ ಮಾತಾಜಿ. ಹಾಕಿದ್ದೀನಲ್ಲ. ಹರೇ ಕೃಷ್ಣ ಮಾತಾಜಿ. ಸೇಯಿ ಪಚ್ಚೆ ತತ್ವ ಮಿಲಿ ಪೃಥ್ವಿ ಆಸಿಯ ಪೂರ್ವ ಪ್ರೇಮ ಭಾಂಡಾರೇರ ಮುದ್ರಾವು ಗಾಡಿಯ ಪಾಯೇಚೆ ಮಿಲಿ ಲೂಟೆ ಪ್ರೇಮ ಕರೆ ಆಸ್ವಾದನ ಯಥಾ ಯಥಾ ಪಿಯೇ ತೃಷ್ಣ ಬಾಡೆ ಅನುಕ್ಷಣ. ಸೇಯಿ ಪಂಚತತ್ವ 5 ಸತ್ವಗಳು ಮಿಲಿ ಜೊತೆಯಲ್ಲಿ ಸೇರಿ ಪೃಥ್ವಿ ಈ ಭೂಮಿಯ ಮೇಲೆ ಹಸಿಯ ಇಳಿದು ಬರುವುದು. ಪೂರ್ವ ಮೂಲ ಪ್ರೇಮ ಭಾಂಡಾರೇರ ದಿವ್ಯ ಪ್ರೇಮದ ಭಂಡಾರ, ಮುದ್ರಾ ಮುದ್ರೆ ಉಘಾಡಿಯ ತೆರೆಯುವುದು, ಪಾಂಕ್ಚೆ ಮಿಲಿ ಎಲ್ಲಾ ಈ 5 ಬೆರೆಸುವುದು, ಲೂಯೇಟೆ ಲೂಟಿ ಪ್ರೇಮ ದೇವೋತ್ತಮನನ್ನು ಕುರಿತ ಪ್ರೇಮ, ಕರೆ ಆಸ್ವಾದನ ಆಸ್ವಾದಿಸುವುದು, ಯಥಾ ಯಥಾ ಸಾಧ್ಯವಾದಷ್ಟು, ಪಿಯೇ ಕುಡಿ ತೃಷ್ಣ ಬಾಯಾರಿಕೆ, ಬಾಡೆ ಹೆಚ್ಚಾಗುತ್ತದೆ. ಮಾತಾಜಿ ಅದೊಂಚೂರು ಕಾಣಿಸ್ತಾ ಇಲ್ವಲ್ಲ ಮಾತಾಜಿ? ಅಷ್ಟೇ ಇರುವುದು. ಯಥಾ ಯಥಾ ಕುಡಿ ತೃಷ್ಣ ಬಾಯಾರಿಕೆ, ಬಾಡೆ ಹೆಚ್ಚಾಗುತ್ತದೆ, ಅನುಕ್ಷಣ ಮತ್ತೆ ಮತ್ತೆ. ಧನ ದೇವೋತ್ತಮನ ಪ್ರೇಮ ಅಷ್ಟೇ. ಅನುವಾದ ಉಂಡಂಡ. ಶೀಲಪ್ರಭುಪಾದರಿಗೆ ಜಯವಾಗಲಿ. ದಿವ್ಯ ಪ್ರೇಮದ ಭಂಡಾರವೇ ಕೃಷ್ಣನ ಗುಣ. ಈ ದಿವ್ಯ ಪ್ರೇಮದ ಭಂಡಾರವು ಕೃಷ್ಣನು ಇಲ್ಲಿ ಅವತರಿಸಿದಾಗ ಖಂಡಿತವಾಗಿಯೂ ಅವನೊಡನೆ ಬಂದಿತು, ಆದರೆ ಅದು ಮುದ್ರೆಯಲ್ಲಿ ಅಡಗಿತ್ತು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಸಂಗಾತಿಗಳು ಮತ್ತು ತತ್ವಗಳೊಡನೆ ಬಂದಾಗ ಅವರು ಆ ಮುದ್ರೆಯನ್ನು ಒಡೆದು ಕೃಷ್ಣನನ್ನು ಕುರಿತ ದಿವ್ಯ ಪ್ರೇಮವನ್ನು ಆಸ್ವಾದಿಸಲು ಭಂಡಾರವನ್ನು ಲೂಟಿ ಮಾಡಿದರು. ಅದನ್ನು ಆಸ್ವಾದಿಸಿದಷ್ಟು ಅದನ್ನು ಕುರಿತ ಅವರ ಬಾಯಾರಿಕೆ ಹೆಚ್ಚಾಯಿತು. ಭಾವಾರ್ಥ: ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಮಹಾ ವದನ್ಯಾವತಾರ ಎಂದು ಕರೆಯುತ್ತಾರೆ, ಏಕೆಂದರೆ ಅವರು ಸ್ವತಃ ಶ್ರೀಕೃಷ್ಣನಾಗಿದ್ದರೂ ದೀನ ಪತಿತಾತ್ಮರ ವಿಷಯದಲ್ಲಿ ಪ್ರಭು ಶ್ರೀ ಕೃಷ್ಣನಿಗಿಂತ ಹೆಚ್ಚು
ಅನುಕೂಲಕರವಾಗಿದ್ದಾರೆ. ಸ್ವತಃ ಪ್ರಭು ಶ್ರೀಕೃಷ್ಣನೇ ಇಲ್ಲಿ ಅವತರಿಸಿದಾಗ ತನಗೆ ಎಲ್ಲರೂ ಶರಣಾಗಬೇಕೆಂದು ತಾನು ಅವರೆಲ್ಲರಿಗೂ ರಕ್ಷಣೆಯನ್ನು ಕೊಡುವೆನೆಂದು ನಿರ್ಬಂಧಪಡಿಸಿದನು. ಆದರೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಒಡನಾಡಿಗಳೊಡನೆ ಈ ಭೂಮಿಯ ಮೇಲೆ ಅವತರಿಸಿದಾಗ ಪಕ್ಷಪಾತವಿಲ್ಲದೆ ಎಲ್ಲರಿಗೂ ಭಗವಂತನನ್ನು ಕುರಿತ ದಿವ್ಯ ಪ್ರೇಮವನ್ನು ವಿತರಿಸಿದರು. ಆದ್ದರಿಂದ ಶ್ರೀ ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳು ಸ್ವತಃ ಶ್ರೀ ಕೃಷ್ಣನೇ ಹೊರತು ಬೇರೆ ಯಾರೂ ಅಲ್ಲ ಎಂದು ಅರ್ಥ ಮಾಡಿಕೊಳ್ಳಬಲ್ಲವರಾದರು. ಏಕೆಂದರೆ ದೇವೋತ್ತಮ ಪರಮಪುರುಷನಲ್ಲದೆ ಬೇರೆ ಯಾರೂ ಪರಮಪುರುಷನ ರಹಸ್ಯ ಪ್ರೇಮವನ್ನು ವಿತರಿಸಲಾರರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಎಷ್ಟು ಚೆನ್ನಾಗಿದೆ ನೋಡಿ, ರಹಸ್ಯ ಪ್ರೇಮ ಯಾರು ಹಂಚಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ದಿವ್ಯ ಪ್ರೇಮದ ಭಂಡಾರ. ಭಂಡಾರ ಅಂದ್ರೆ ಒಂದು ಸ್ಟಾಕ್ ರೂಮ್ ಅಂತಾರಲ್ಲ, ಅದು ಕೃಷ್ಣನ ಗುಣ. ಕೃಷ್ಣನಲ್ಲಿ ಬೇಕಾದಷ್ಟು ಒಳ್ಳೆ ಗುಣಗಳಿವೆ ಅಲ್ವಾ. ಈ ದಿವ್ಯ ಪ್ರೇಮದ ಭಂಡಾರವು ಕೃಷ್ಣನು ಇಲ್ಲಿ ಅವತರಿಸಿದಾಗ ಖಂಡಿತವಾಗಿ ಅವನೊಡನೆ ಬಂದಿದೆ. ಚೈತನ್ಯ ಮಹಾಪ್ರಭುಗಳಲ್ಲಿ ಆ ಕೃಷ್ಣನ ಎಲ್ಲ ಗುಣಗಳು ಬಂದಿದೆ. ಆದ್ರೆ ಅದು ಮುದ್ರೆಯಲ್ಲಿ ಅಡಗಿತ್ತು. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಸಂಗಾತಿಗಳು ಮತ್ತು ಪಂಚತತ್ವಗಳೊಡನೆ ಬಂದಾಗ ಅವರು ಆ ಮುದ್ರೆಯಲ್ಲಿದ್ದು ಮುದ್ರೆಯನ್ನು ಒಡೆದು ಕೃಷ್ಣನನ್ನು ಕುರಿತ ದಿವ್ಯ ಪ್ರೇಮವನ್ನು ಆಸ್ವಾದಿಸಲು ಭಂಡಾರವನ್ನು ಲೂಟಿ ಮಾಡಿದರು ಅಂತ ಹೇಳ್ತಾರೆ. ಆ ಮುದ್ರೆಯನ್ನು ಒಡಿತಾರಂತೆ. ಆ ಭಂಡಾರ ಇದೆ ಅಲ್ವಾ, ಆ ಪ್ರೇಮದ ಭಂಡಾರ, ಕೃಷ್ಣನ ಒಳ್ಳೆ ಗುಣ, ಆ ಗುಣಗಳನ್ನು ಅವ್ರೇನ್ ಮಾಡ್ತಾರೆ, ಲೂಟಿ ಮಾಡ್ತಾರಂತೆ. ಲೂಟಿ ಮಾಡಿ ಅವರು ಪ್ರೇಮವನ್ನು ಆಸ್ವಾದಿಸ್ತಾರೆ ಅಂತ ಹೇಳ್ತಾರೆ. ದಿವ್ಯ ಪ್ರೇಮವನ್ನು ಆಸ್ವಾದಿಸಲು ಭಂಡಾರವನ್ನು ಲೂಟಿ ಮಾಡಿದ್ರು. ಅದನ್ನು ಆಸ್ವಾದಿಸಿದಷ್ಟು ಎಷ್ಟು ಅವರು ಅದನ್ನು ಸ್ವೀಕಾರ ಮಾಡ್ತಾರೆ, ಅದನ್ನು ಆಗ ಅವ್ರಿಗೆ ಏನಾಗ್ತದೆ, ಅದನ್ನು ಇನ್ನೂ ಕೇಳ್ಬೇಕು ಅನ್ನೋ ಬಾಯಾರಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ದಾರೆ. ಶ್ರೀ ಚೈತನ್ಯ ಮಹಾಮದನ್ಯ ಅವತಾರ. ಎಲ್ಲರಿಗೆ ಅವರು ಏನ್ ಮಾಡ್ತಾರೆ, ಕೃಷ್ಣ ಪ್ರೇಮವನ್ನು ಕೊಡ್ಲಿಕ್ಕೆ ಬಂದವರು. ಕೃಷ್ಣನ ಹಾಗೆ ಅಲ್ಲ. ಕೃಷ್ಣ ಅಂದ್ರೆ ನೀ ನನಗೆ ಶರಣ, ಆಗ ಮಾತ್ರ ನಿನಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣವರ ವ್ರಜ, ನನಗೆ ಮಾತ್ರ ಶರಣ ಆಗುವ, ಆಗ ಮಾತ್ರ ನಿನಗೆ ಇದು ಮಾಡ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಹಾಗೆ ಅಲ್ಲ. ದೀನ ಪತಿತಾತ್ಮರ ವಿಷಯದಲ್ಲಿ ಪ್ರಭು ಶ್ರೀ ಕೃಷ್ಣನಿಗಿಂತ ಹೆಚ್ಚು ಅನುಕೂಲಕರವಾಗಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಅವರು ಪ್ರಭು ಕೃಷ್ಣನೇ ಇಲ್ಲಿ ಅವತರಿಸಿದಾಗ ನನಗೆ ಶರಣ ಆಗು ಅಂತ ಹೇಳ್ತಾರಂತೆ, ಆಗ ನಿನ್ಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿರ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಹಾಗೆ ಅಲ್ಲ. ಅವರು ತಮ್ಮ ಒಡನಾಡಿಗಳನ್ನೇ ಭೂಮಿಯ ಮೇಲೆ ಅವತರಿಸಿದಾಗ ಪಕ್ಷಪಾತ ಇಲ್ಲ, ಯಾರಂತ ಇಲ್ಲ, ಎಲ್ಲರಿಗೂ ಕೃಷ್ಣನ ದಿವ್ಯ ಪ್ರೇಮವನ್ನು ಅವರು ಹಂಚಿಬಿಟ್ಟಿದ್ದಾರೆ. ಆದ್ರಿಂದ ಈ ರೂಪ ಗೋಸ್ವಾಮಿ ಅವ್ರು ಏನ್ ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ಸದಾ ಕೃಷ್ಣನೇ, ಬೇರೆ ಯಾರು ಅಲ್ಲ. ಈ ಪ್ರೇಮವನ್ನು ಹಂಚಬೇಕಾದ್ರೆ ಆ ಭಗವಂತನಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ದಿವ್ಯವಾದ ಕೃಷ್ಣನ ಪ್ರೇಮವನ್ನು, ಪರಮಪುರುಷನ ರಹಸ್ಯ ಪ್ರೇಮವನ್ನು ಹಂಚಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಚೈತನ್ಯ ಮಹಾಪ್ರಭುಗಳು ನಿಜವಾಗಿಯೂ ಶ್ರೀಕೃಷ್ಣನೇ ಅಂತ ಇಲ್ಲಿ ರೂಪ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದವರಿಗೂ ಜೈ. ಚೈತನ್ಯ ಮಹಾಪ್ರಭುಗೆ ಜೈ. ಚೈತನ್ಯ ಗ್ರಂಥಕ್ಕೆ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ಹಾಕಿ ಲೀವ್ ಆಗುವ. ನಾಗವೇಣಿ ಮಾತಾಜಿ ಎಂಡ್ ಮಾಡಿ. ಹೌದು, ನಾಗವೇಣಿ ಮಾತಾಜಿ ಪೋಸ್ಟ್ ಆಗಿದ್ದಾರೆ. ಅಟೆಂಡೆನ್ಸ್ ಆದ್ರೆ ಎಂಡ್ ಮಾಡ್ತಾರೆ. ನಾಳೆ ಎಲ್ಲರೂ ಬನ್ನಿ, ಮುಂದೆ ಓದುವ. ತುಂಬಾ ಚೆನ್ನಾಗಿದೆ ಅಲ್ವಾ ಚೈತನ್ಯ ಚರಿತಾಮೃತ. ಖುಷಿ ಆಗ್ತದೆ. 1 ಗಂಟೆ ಆದದ್ದೇ ಗೊತ್ತಾಗುತ್ತೆ. ಅರ್ಥ ಆಗ್ತದೆ ಅಲ್ಲ ಹೇಳುದು. ನನಗೆ ಅಷ್ಟು ಹೇಳಲಿಕ್ಕೆ ಬರುದಿಲ್ಲ, ನಾನು ಏನ್ ಗೊತ್ತಿದೆ ಅದನ್ನು ಹೇಳ್ತಾ ಇದ್ದೆ. ಅಷ್ಟು ಅರ್ಥ ಆಯ್ತು ಅಷ್ಟು ಹೇಳ್ತಾ ಇದ್ದೆ. ಹರೇ ಕೃಷ್ಣ. ಮಾತಾಜಿ ಎಂಡ್ ಮಾಡಿ. ನಾಗವೇಣಿ ಮಾತಾಜಿ, ನಾನು ಲೀವ್ ಆಗ್ತೀನಿ.
ಹೇಳಿ ಮಾತಾಡಿ. ಏನ್ ಥ್ಯಾಂಕ್ಸ್ ಅಂತ ಮನೇಲಿ ಇದ್ರೆ ಮಾಡ್ಬೋದು, ತೊಂದ್ರೆ ಇಲ್ಲ. ಹೊರಗಡೆ ಇದ್ರೆ ಆಗಲ್ಲ ಅಷ್ಟೇ. ಸಖತ್ತಾಗಿತ್ತು. ಅಲ್ಲ ಎಷ್ಟು ಪಂಚತತ್ವ ಎಲ್ಲ ಹೇಳಿದಾರೆ ಪ್ರಭುಜಿಗಳೆಲ್ಲ ಸುಮಾರು ಸಲ, ಅಂದ್ರೂ ಕೂಡ ಇವತ್ ಕ್ಲಾರಿಟಿ ಸಿಕ್ತು ನಂಗೆ. ಅದೇ ಓದಲ್ಲ ನಾವು, ಸೋಂಬೇರಿ. ಎಷ್ಟು ಇದೆ ನೋಡಿ ವಿಷಯಗಳು ತಿಳ್ಕೊಂಡು. ಅಲ್ಲ ಸುಮ್ನೆ ಆತರ ಎಲ್ಲ ಹೆಸರಿಡಕ್ ಸಾಧ್ಯನಾ? ಒಂದೊಂದಕ್ಕೂ ಒಂದ್ ಅರ್ಥ ಇದೆ. ಚೆನ್ನಾಗಿ ಅದು ನಾವೇ ಓದಿ ಹೇಳುವ